नित्यं भागवत सेवया नित्यं भागवतसेवया भगवती उत्तम श्लोके भगवती उत्तमश्लोके भवती नैष्टिकी भक्तिर्भवति नैष्टिकी। माताजी भागवतम 4th ಚಾಪ್ಟರ್ ಕಳಿಸಿರಾ? 3rd ಚಾಪ್ಟರ್. ಓಕೆ, 3rd ಫೋರ್ತ್ ಚಾಪ್ಟರ್ ಚಾಪ್ಟರ್ ಕಳಿಸಿದೆ ಪ್ರಭುಜಿ. ಈಗ ಈಗ 3rd ಬೇಕಿತ್ತ ಅಂತ ನಮಗೆ. ಥರ್ಡಾ? 3rd ಅಲ್ಲ ಮಾತಾಜಿ. ಅದೇ ಕೃಷ್ಣ ನೆನಪಿಲ್ಲ. 3rd ಇದೆಯಾ? ಇಲ್ಲ ಅಂದ್ರೆ ವೇದಾಭ್ಯಾಸನೇ ಸ್ಟಾರ್ಟ್ ಮಾಡ್ಲಾ? ವೇದವ್ಯಾಸನಿಂದ ನೋಡಿ ಅವರು ಕಳಿಸಿದಾರ ಅಂತ ಥರ್ಡ್ ನಿಮ್ಗೆ. ಬಿ ವಿ ಲಕ್ಷ್ಮಿ ಮಾತಾಜಿ ಥರ್ಡ್. ಒಂದ್ ನಿಮಿಷ ನೋಡ್ತೀನಿ ಪ್ರಭುಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ ಹರೇ ಕೃಷ್ಣ. ಇಲ್ಲ, ಎರಡೇ ಕಳಿಸ್ತಿದೆ, ಮೂರನೇದು ನಂಗೆ ಬುಕ್ಕಿಂದನೇ ಓದ್ಬಿರಂತೆ, ತೊಂದರೆ ಇಲ್ಲ. ಓಕೆ ಹಾಗೆ ಓಕೆ. ಜೊತೆಗೆ ನಾನು ಮಾಡಿ ಕಳಿಸ್ತೇನೆ. ನಾನೇ ಮಾಡ್ತೇನೆ 10 ಶ್ಲೋಕದ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ್ ಪ್ರಭುಜಿ. ಪ್ರಭುಜಿ ನಾನು ಕಳ್ಸಿದೀನಿ ಪ್ರಭುಜಿ. ಹಾ, ಕಳಿಸಿದ್ರಿ ಅತ್ತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎನಿವೆ ಸ್ವಲ್ಪ ಹೊತ್ತು ಇವಾಗ ಕ್ವೆಶ್ಚನ್ ಆನ್ಸರ್ಸ್ ಇದೆ, ಮಲ್ಟಿಪಲ್ ಚಾಯ್ಸ್. ಈ ಅಧ್ಯಾಯದ ಮೊದಲನೇ ಶ್ಲೋಕ, ಮೊದಲನೇ ಅಧ್ಯಾಯ ಇದೆ, ಸ್ಕಂದದ ಮೊದಲನೇ ಅಧ್ಯಾಯ. ಯುದ್ಧದ ಮೊದಲು ಕೃಷ್ಣನು ಶಾಂತಿ ಒಪ್ಪಂದ ಮಾಡಿಕೊಳ್ಳಲು ಹಸ್ತಿನಾಪುರಕ್ಕೆ ಬಂದಾಗ ಅವನು ಮೊದಲು ಯಾರ ಮನೆಗೆ ಹೋದನು? ವಿದುರನ ಮನೆಗೆ. ವಿದುರನ ಮನೆಗೆ. ಓಕೆ, ಎಸ್. ವಿದುರನು ಧೃತರಾಷ್ಟ್ರನಿಗೆ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದಾಗ ಡ್ಯಾಶ್. ಧೃತರಾಷ್ಟ್ರನು ಅವನನ್ನು ಗೌರವಿಸಿದನು,
ವಿದುರನನ್ನು ದುರ್ಯೋಧನ ದುರ್ಯೋಧನನು ದುರ್ಯೋಧನ ಅವಮಾನಿಸಿದನು. ದುರ್ಯೋಧನ ಅವಮಾನಿಸಿದ. ಹಸ್ತಿನಾಪುರವನ್ನು ತೊರೆದ ನಂತರ ವಿದುರ ಡ್ಯಾಶ್ ಪವಿತ್ರ ಸ್ಥಳಕ್ಕೆ ಪ್ರಯಾಣ. ತೀರ್ಥಯಾತ್ರೆಗೆ ಪ್ರಯಾಣ ಬೆಳೆಸಿದರು. ಪವಿತ್ರ ಸ್ಥಳಗಳಿಗೆ ಪ್ರಯಾಣ ಬೆಳೆಸಿದ್ದಾರೆ. ಡ್ಯಾಶ್ಗೆ ವಿದುರನಿಗೆ ಅವನ ಸಂಬಂಧಿಕರೆಲ್ಲರೂ ಮರಣ ಹೊಂದಿದ್ದಾರೆಂದು ತಿಳಿಯಿತು. ಇದು ಯಾವ ಸ್ಥಳದಲ್ಲಿ ಪ್ರವಾಸ ಪ್ರವಾಸ. ವಿದುರನು ಉದ್ದವನನ್ನು ಏನಿದೆ ಯಾವ ನದಿ ದಡದಲ್ಲಿ ಭೇಟಿಯಾಗನು? ನರ್ಮದಾ ಇರ್ಬೇಕಲ್ಲ, ಯಮುನಾ, ನರ್ಮದಾ ಅಥವಾ ನರ್ಮದಾ, ಯಮುನಾನ, ಗಂಗಾನ, ಸರಸ್ವತಿನ? ಯಮುನಾ ಇರ್ಬೇಕು. ಆಮೇಲೆ ಅವ್ರು ಇಲ್ಲಿಂದ ಇದು ಗಂಗಾಗ ಹೋಗ್ತಾರೆ, ಅವ್ರ ಮೈತ್ರಿ. ವಿದುರ ಉದ್ದವನನ್ನು ಡ್ಯಾಶ್ ಅವರ ಕಲ್ಯಾಣದ ಬಗ್ಗೆ ಕೇಳಿದ್ದಾನೆ. ಶ್ರೀಕೃಷ್ಣನ ಪಾಂಡವರು ಮೇಲಿನ ಎಲ್ಲ ಸಾಂಬ ಅವರ ಹಿಂದಿನ ಜನ್ಮದಲ್ಲಿ ಯಾರು? ಕಾರ್ತಿಕೇಯ ಪ್ರಭುಜಿ. ಓಕೆ, ಇನ್ನೊಂದು ಅಧ್ಯಾಯ ಇದು ಯಾವುದು ಪ್ರಭುಜಿ? ಪ್ರಭುಜಿ 5ನೇದಕ್ಕೆ ನೋಡಿ ಪ್ರಭುಜಿ, 5 ABCD 5 ವಿದುರನು ಉದ್ಭವನನ್ನು BB 5B ಮಾತಾಡಿ. ಯಮುನವೇ ಸರಿ. ಇದು ಯಾವ್ದ್ರಲ್ಲಿ ಇದೆ ಪ್ರಭುಜಿ? ಭಾಗವತಂ ಕ್ಲಾಸ್ ವೇದವ್ಯಾಸ. ಓಕೆ. ಅದರಲ್ಲಿ ನೀವು ಕ್ವಿಜ್ ಅಂತ ಟೈಪ್ ಮಾಡಿ ಗೂಗಲ್ ಅಲ್ಲಿ, ಕ್ವಿಜ್ ಶ್ರೀಮದ್ ಭಾಗವತಂ ಕ್ಲಾಸ್ ಅಂತ ಈ ಸೈಟ್ ಗೆ ಡೈರೆಕ್ಟ್ ಆಗಿ ಬರುತ್ತೆ. ಓಕೆ. ಎರಡನೇ ಅಧ್ಯಾಯ ಅಂತ ಇದ್ ಕೊಟ್ಬಿಟ್ರೆ 100ಕ್ಕೆ 100 ಎಲ್ಲರಿಗೂ ಪ್ರಭುಜಿ. ಈ ರೀತಿ ಆನ್ಸರ್ ಕ್ವಶನ್ ಕೊಟ್ರೆ ವೆರಿ ಫೈನ್. ನಿಮ್ಗೆ ಈಸಿ ಆಗುತ್ತೆ ಪ್ರಭುಜಿ ಕರೆಕ್ಷನ್. ಡ್ಯಾಶ್ ವರ್ಷ ವಯಸ್ಸಿನಲ್ಲಿ ಉದ್ದವ ಶ್ರೀಕೃಷ್ಣನ ಸೇವೆಯಲ್ಲಿ ಲೀನನಾದನು. 5 ವರ್ಷ. 5 ವರ್ಷ ಪ್ರಾರಂಭದಿಂದ. ಹೌದು, ಅಂದ್ರೆ ಆತರ ಕೊಟ್ಟಿದ್ದಾರೆ. 5 ವರ್ಷದಲ್ಲೇ ಅವರು ಕ್ರೀಡೆ. ವಿದುರನು ಶ್ರೀಕೃಷ್ಣ ಪರಮಾತ್ಮನ ಮತ್ತು ಅವನ ಕುಟುಂಬ ಮತ್ತು ಭಕ್ತರ ಕಲ್ಯಾಣದ ಬಗ್ಗೆ ಕೇಳಿದಾಗ ವಿದುರನು ಉದ್ದವನನ್ನು ಗಮನಿಸಿದನು. ಏನಂತ ಹೇಗೆ ಗಮನಿಸಿದ್ರು? ಉದ್ದವನನ್ನು ಯಾವ ಭಾವದಲ್ಲಿದ್ದರು? ಭಗವಂತನಿಂದ ಬೇರ್ಪಟ್ಟ ಕಾರಣ ಮತ್ತು ಅವನ ಕಣ್ಣುಗಳ ಸುರಿಸಿದವು. ಅವನ ಮೇಲಿನ ಎಲ್ಲ ಇದೆ ಪ್ರಭುಜಿ. ಅದು ಭಗವಂತನ ಮೇಲೆ ಅಪಾರ ಪ್ರೀತಿಯನ್ನು ಮೈಗೊಂಡಿದ್ದ. ಇದೆಲ್ಲವೂ ಬಂತು. ಸಂಪೂರ್ಣ ಆನಂದದಲ್ಲಿದ್ದನು. ಅದೇಂಗೆ ಪ್ರಭುಜಿ ಸಂಪೂರ್ಣ ಆನಂದದಲ್ಲಿದ್ದನು? ಅಂದ್ರೆ ಭಗವಂತ ದಿವ್ಯಾನಂದದಲ್ಲಿ, ಕಲ್ಯಾಣದ ಬಗ್ಗೆ. ಅದ್ರಲ್ಲಿ ಒಂಥರ ಬೇಸರ ಕಾಣಿದ್ರು ಅವರು ದಿವ್ಯಾನಂದದಲ್ಲಿ ಇರೋದಂತ. ಅಷ್ಟೇ 2Dನೇ ಇರ್ಬೇಕು. ನೋಡೋಣ, ಕೊನೆಗೆ ನೋಡೋಣ ಆನ್ಸರ್. ಆಮೇಲೆ 2 DC ಅಂತೂ ಕರೆಕ್ಟ್. ಮೇಲಿನ ಅಪಾರ ಪ್ರೀತಿ ಅಂತ ಉದ್ದವ ಕೃಷ್ಣನ ನೋಡಿ ನೋವಾಯಿತು ಎಂದು ಹೇಳಿದನು. ಏನಿದು? ಪೇನ್ಫುಲ್. ಕೃಷ್ಣನ ಈ ರೀತಿ ರಾಜ ಉಗ್ರಸೇನನ ಮುಂದೆ ನಿಂತು ರಾಜನಿಗೆ ವಿವರಣೆಗಳನ್ನು ನೀಡುವುದು. ಕರೆಕ್ಟ್. ತನ್ನ ಹೆತ್ತವರಿಗೆ ಸೇವೆ ಸಲ್ಲಿಸಲು ಸಾಧ್ಯ. ನೀನು ಕೂಡ ಹೌದು ಪ್ರಭುಜಿ. ಹೆತ್ತವರಿಗೆ ಸೇವೆ ಸಲ್ಲಲು ಸಾಧ್ಯವಾದ ಕ್ಷಮೆ ಯಾಚಿಸು. ಅವನು ಕ್ಷಮೆ ಯಾಚಿಸ್ತಾನೆ. ಅಂದ್ರೆ ವಸುದೇವ ದೇವಕಿಯರಿಗೆ ಮೇಲಿನ ಎಲ್ಲ ಬರುತ್ತೆ. ಹೌದು. ಕಂಸನ ಭಯದಿಂದ ಅಜ್ಞಾತವಾಗಿ ಬದುಕುವುದು 3 ಸಹ ಉಂಟಲ್ಲ ಮತ್ತೆ ಎಲ್ಲ ಇರ್ಬೇಕು. ಮೇಲಿನ ಎಲ್ಲ ಡಿ. ಉದ್ದವನು ಡ್ಯಾಶ್ ಕಾಲಕ್ಷೇಪವನ್ನು ವಿದುರನಿಗೆ ವಿವರಿಸಿದನು. ಮೊದಲನೇದ ಪ್ರಭುಜಿ. ಮೇಲಿನ ಶ್ರೀಕೃಷ್ಣನು ತನ್ನ ಗೋಪಾಲ ಸ್ನೇಹಿತರ ಮತ್ತು ಮೇಲಿನ ಎಲ್ಲವನ್ನು ವಿವರಿಸಿದ್ದಾನೆ. ಎಲ್ಲಾನು ಈ ಅಧ್ಯಾಯದಲ್ಲಿ ನಾವು ಕೇಳಿದ್ವಿ. ಹೌದು. 4 ನೋಡಬೇಕು. ಶ್ರೀಕೃಷ್ಣನ ಗೋಪಾಲ ಲಾಸ್ಟ್ ನಂದೇ ಪ್ರಶ್ನೆ. ಉದ್ದವನು ವಿದುರನಿಗೆ ವಿವರಿಸಿದ ವೃಂದಾವನದಲ್ಲಿ ಶ್ರೀಕೃಷ್ಣ ಕೊನೆಯ ಕಾಲಕ್ಷೇಪವೆಂದರೆ ಈ ಅಧ್ಯಾಯದಲ್ಲಿ ಸರಿ. ಇವತ್ತಿನ ಅಧ್ಯಾಯ
ಅಧ್ಯಾಯ 3. ಉದ್ಧವ ಉವಾಚ ಉವಾಚ ನಾನೇ ಓದ್ತೀನಿ ಶ್ಲೋಕ ಮತ್ತೆ ಅನುವಾದವೆಲ್ಲರೂ ಓದಿ. ತಥಾ ಸ ಆಗತ್ಯ ಪುರಂ ಸ್ವಪಿತ್ರೋ ಶಿಕೀರ್ಷಯಾ ಶಂ ಬಲದೇವ ಸಂಯುತ ನಿಪಾತ್ಯ ತುಂಗಾತ್ ರಿಪುಯೂತನಾಥಂ ಹತಂ ವ್ಯಕರ್ಷದ್ ವ್ಯಸುಂ ಓಜಸೋರ್ವ್ಯಾಂ. ಉದ್ಧವನು ಹೀಗೆಂದನು. ಉದ್ಧವನು ಹೀಗೆಂದನು. ಆಮೇಲೆ ಭಗವಾನ್ ಶ್ರೀಕೃಷ್ಣನು ಶ್ರೀ ಬಲರಾಮನೊಂದಿಗೆ ಮಥುರಾ ಪಟ್ಟಣಕ್ಕೆ ಹೋದನು. ತಮ್ಮ ತಂದೆ ತಾಯಿಗಳನ್ನು ಸಂತೋಷಪಡಿಸುವುದಕ್ಕಾಗಿ ಅವರು ಸಕಲ ಶತ್ರುಗಳಿಗೆ ನಾಯಕನಾದ ಕಂಸನನ್ನು ಅವನ ಸಿಂಹಾಸನದಿಂದ ಕೆಳಕ್ಕೆಳೆದರು. ತಮ್ಮ ಪ್ರಬಲ ಶಕ್ತಿಯಿಂದ ಅವನನ್ನು ನೆಲಕ್ಕೆ ಎಳೆದು ಕೊಂದರು. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾಯ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಸೊ ಈಗ ಅವರ ಭಗವಂತನ ಲೀಲೆಗಳು, ಭಗವಂತ ಚಟುವಟಿಕೆ ಮೇಲೆ ಅವರ ಧ್ಯಾನ ಮುಂದುವರಿತಾ ಇದೆ. ಉದ್ಧವ ಅದು ಸಂಕ್ಷಿಪ್ತವಾಗಿ ಇಲ್ಲಿ ನಮಗೆಲ್ಲ ಅವರು ಹೇಳ್ತಾ ಇರೋದು. ಸೊ ಭಾಗವತರ ಮುಂದೆ 10ನೇ ಸ್ಕಂದದಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಡೀಟೇಲ್ಸ್ ಫುಲ್ ಶ್ರೀಕೃಷ್ಣ ಲೀಲೆಗಳೇ ಸಂಪೂರ್ಣ ಸ್ಕಂದ, ದಶಮ ಸ್ಕಂದ. ಇಲ್ಲಿ ಸಂಕ್ಷಿಪ್ತವಾಗಿ ಒಂದು ಜ್ಞಾಪ. ಸೊ ಇಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾ ಇರೋದು, ಸೊ ಕೃಷ್ಣ ಬಲರಾಮರು ಕಂಸನ ಕೊಲ್ಲುವಾಗ್ಲೂ ಕೂಡ ತಾಯಿ ದೇವಕಿ ಮತ್ತೆ ತಂದೆ ವಸುದೇವರಿಗೆ ಅವ್ರಿಗೆ ನಂಬೋದಕ್ಕೆ ಕಷ್ಟ. ಅವ್ರಿಗೆ ಅವ್ರಿಗೆ ವಾತ್ಸಲ್ಯ ಭಾವ ಹೇಗೆ ಅಂದ್ರೆ, ವಾತ್ಸಲ್ಯ ಭಾವ ಅಂದ್ರೆ ಅವರು ಯೋಗಮಾಯ ಪ್ರಭಾವದಲ್ಲಿದ್ದಾರೆ. ಸೊ ನಾವ್ ಹೇಗೆ ಮಹಾಮಾಯ ಪ್ರಭಾವದಲ್ಲಿದ್ದೇವೆ, ಅವರು ಕೃಷ್ಣ ಶುದ್ಧ ಭಕ್ತರು ಯೋಗಮಾಯ. ಸೊ ಹಾಗೆ ಅದೇ ಯೋಗಮಾಯ ಪ್ರಭಾವದಲ್ಲಿ ಅವರ ಚಿಂತನೆ ಕಂಸನೇ ಇನ್ನ ಬಲಶಾಲಿ ಏನೋ, ಕಂಸನೇ ಬಲಶಾಲಿಯಾಗಿ ಕಂಸನಿಗೆ ಇವಾಗ ಅವಕಾಶ ಸಿಕ್ಕಿದೆ, ಕಂಸ ಕೊಂದು ಬಿಡ್ತಾನೆ. ಅವ್ರಿಗೆ ಅವರು ಕೃಷ್ಣನನ್ನು ಕಳಿಸಿದ್ದೇ ಅವರು ಬೃಂದಾವನಕ್ಕೆ ಆ ಕಾರಣದಿಂದ. ಅವ್ರಿಗೆ ಭಯ, ಎಲ್ಲಿ ಕಂಸ ಇಷ್ಟು ಕ್ರೂರಿ, ಖಂಡಿತವಾಗಿ ಅವನು ನಮ್ಮ ಮಕ್ಕಳನ್ನೆಲ್ಲ 6 ಜನ ಮಕ್ಕಳು 7 ಜನ ಮಕ್ಕಳು 6 ಜನ ಮಕ್ಕಳನ್ನು ಕೊಂದುಬಿಟ್ಟಿದ್ದಾನೆ, ಕೃಷ್ಣನನ್ನು ಕೂಡ ಕೊಲ್ತಾನೆ ಅಂತಾನೆ ಅವರ ಭಾವನೆ. ಸೊ ಹಾಗೆ ಈಗಲೂ ಕೂಡ ಅವ್ರು ಅನ್ಕೊಳ್ತಾ ಇರೋದು ಕೃಷ್ಣನ ಕೃಷ್ಣನನ್ನೇ ಕೊಂದುಬಿಡ್ತಾನೆ ಅವರು ಕಂಸ ಅಂತ. ಸೊ ಭಾವಾರ್ಥ ಹೇಳ್ತಾರೆ, ಇದು ಯೋಗಮಾಯ ಆ ರೀತಿ ಕೆಲಸ ಮಾಡೋದು. ಸೊ ಆ ರೀತಿ ಕೃಷ್ಣನಿಗೆ ಅದು ತನ್ನ ತಂದೆ ತಾಯಿಯರ ರಕ್ಷಣಾ ಭಾವ, ವಾತ್ಸಲ್ಯ ಭಾವ, ಅದು ಕೃಷ್ಣನು ಅದನ್ನು ಅದು ಆಸ್ವಾದಿಸ್ತಾರೆ. ಯಾಕಂದ್ರೆ ಕೃಷ್ಣನೇ ಎಲ್ಲರನ್ನೂ ಸಲಹುತ್ತಾ ಇರೋದು, ಕೃಷ್ಣ ಎಲ್ಲರ ತಂದೆ ತಾಯಿ. ಆದ್ರೆ ಈ ರೀತಿ ಕೃಷ್ಣನನ್ನು ಯಾರೋ ರಕ್ಷಣೆ ಮಾಡೋದು ಅಂತಂದ್ರೆ ಕೃಷ್ಣನಿಗೂ ಆ ರೀತಿಯ ಎಲ್ಲದಕ್ಕೂ ಮೂಲ ಅವನೇ. ಸೊ ಎಲ್ಲ ರೀತಿಯ ಆನಂದ ನಮ್ಗೆ ಕಾಣೋದು, ವ್ಯಕ್ತವಾಗೋದು ಇದರ ಮೂಲ ಕೃಷ್ಣನಲ್ಲೇ ಇರೋದು. ಸೊ ಕೃಷ್ಣನು ಆ ರೀತಿಯಲ್ಲಿ ಅದನ್ನ ಆಸ್ವಾದಿಸುತ್ತಾರೆ. ಸೊ ಹಾಗೆ ಹೇಳ್ತಾ ಇರೋದು ಹೀಗೆ ಇಲ್ಲಿ ವಸುದೇವ ಮತ್ತು ದೇವಕಿಯ ಆ ರೀತಿಯ ಭಾವನೆ ಅದು ಅಸಾಧ್ಯ, ಆ ರೀತಿ ಸಾಧ್ಯ ಇಲ್ಲ. ಕೃಷ್ಣನಿಗೆ ಯಾರು ಕೂಡ ಕೊಲ್ಲಕ್ಕಾಗೋದಿಲ್ಲ. ಆದರೆ ಆ ರೀತಿ ಭಾವನೆ, ಆ ರೀತಿ ಆಧ್ಯಾತ್ಮಿಕ ಇದರಲ್ಲಿ ಸ್ತರದಲ್ಲಿ ಇದು, ಇದೆಲ್ಲ ಭೌತಿಕ ಸ್ತರ ಅಲ್ಲ. ಇದು ದೇವಕಿ ಅವರ ಕೃಷ್ಣ ಪ್ರೇಮದ ಇದು ಅನುಭವಗಳು, ಅದು ಭೌತಿಕ ಸ್ತರ ಅಲ್ಲ, ಅದು ಆಧ್ಯಾತ್ಮಿಕ ಸ್ತರ. ಸೊ ಎನಿವೆ, ಸೊ ಇಲ್ಲಿ ಹಾಗೆ ಕೃಷ್ಣನು ಹಾಗಾಗಿ ಮತ್ತೆ ಅವ್ರನ್ನ ಕೊಂದ ಮೇಲೂ ಕೂಡ ಅವ್ರಿಗೆ ಆಶ್ವಾಸನೆ ಕೊಡ್ಲಿಕ್ಕೆ ಇಲ್ಲ ಅವರು ನಾನು ಕೊಲ್ಲಲ್ಪಡ್ಲಿಲ್ಲ, ಕಂಸನೇ ನಾನು ಕೊಂದದ್ದು ಅಂತ ಅವನ ಹತ್ರ ಹೇಳಿಕೊಂಡು ಅವ್ರ ದೇವ ಶವವನ್ನು ಅದನ್ನು ತೋರಿಸಿದ್ದು ಅಂತ ಹೇಳ್ತಾರೆ.
ಅವು ಕಂಸನನ್ನು ಕೊಂದುದು ಅವರಿಗೆ ಗೊತ್ತಾಗಲಿ ಎಂಬುದಕ್ಕಾಗಿ ಕೃಷ್ಣ ಬಲರಾಮರು ಕಂಸನ ದೇಹವನ್ನು ನೆಲದಲ್ಲಿ ಎಳೆದು ಅವರಿಗೆ ಧೈರ್ಯ ತುಂಬಿದರು. ಸೊ ಇದೆಲ್ಲ ಆಧ್ಯಾತ್ಮಿಕ ನೆಲೆಯಲ್ಲಿ ಇದೆಲ್ಲ ಲೀಲೆಗಳು. ಸಾಂದೀಪನೆ ಸಕೃತ್ ಪ್ರೋಕ್ತಂ ಬ್ರಹ್ಮಾದಿತ್ಯ ಸವಿಸ್ತರಂ ತಸ್ಮೈ ಪ್ರಾದಾದ್ವರಂ ಪುತ್ರಂ ಮೃತಂ ಪಂಚಜನೋದರಾತ್. ಭಗವಾನ್ ಕೃಷ್ಣನು ಒಮ್ಮೆ ಕೇಳಿಸಿಕೊಂಡ ಮಾತ್ರದಿಂದಲೇ ಗುರುಗಳಾದ ಸಾಂದೀಪನಿ ಮುನಿಯಿಂದ ವೇದಗಳನ್ನು ಅವುಗಳ ಸಮಸ್ತ ಶಾಖೆಗಳೊಂದಿಗೆ ಕಲಿತುಕೊಂಡನು. ಸಾಂದೀಪನಿಯ ಸತ್ತ ಮಗನನ್ನು ಯಮಲೋಕದಿಂದ ತಂದು ಗುರುದಕ್ಷಿಣೆಯನ್ನು ಸಲ್ಲಿಸಿದನು. ಭಾವಾರ್ಥ ಓದೋಣ. ಇದು ನಮ್ಗೆಲ್ಲ ಮತ್ತೆ ನೆನಪು ಮಾಡ್ಕೊಳ್ಳೋ ಗುರು ಶಿಷ್ಯರ ಸಂಬಂಧ. ಓದಿ, ಯಾರಾದ್ರೂ ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮತ್ತೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಎಲ್ಲ ಶಾಖೆಗಳೊಂದಿಗೆ ವೇದ ಜ್ಞಾನವನ್ನು ಒಂದು ಬಾರಿ ಗುರುಗಳಿಂದ ಕೇಳಿಸಿಕೊಂಡ ಮಾತ್ರದಲ್ಲಿ ಕಲಿತು ಪ್ರವೀಣನಾಗಬೇಕಾದರೆ ಪರಮ ಪ್ರಭುವಿಗೆ ಮಾತ್ರ ಸಾಧ್ಯವಲ್ಲದೆ ಇತರರಿಂದ ಆಗದು. ಅದಲ್ಲದೆ ಪ್ರಾಣ ಹೋಗಿ ಯಮಲೋಕವನ್ನು ಸೇರಿದ ಮೇಲೆ ಮೃತದೇಹವನ್ನು ಬದುಕಿಸಲು ಯಾರಿಗೂ ಸಾಧ್ಯವಾಗದು. ಆದರೆ ಭಗವಾನ್ ಕೃಷ್ಣನು ಯಮಲೋಕಕ್ಕೆ ಹೋಗುವ ಸಾಹಸ ಮಾಡಿ ಅಲ್ಲಿ ತನ್ನ ಗುರುಗಳ ಮೃತಪುತ್ರನನ್ನು ಕಂಡು ಅವನನ್ನು ಹಿಂದಕ್ಕೆ ತಂದು ಅವನ ತಂದೆಗೆ ಗುರುದಕ್ಷಿಣೆಯಾಗಿ ಒಪ್ಪಿಸಿದನು. ಭಗವಂತನು ವಾಸ್ತವವಾಗಿ ಸಕಲ ವೇದಗಳನ್ನು ಚೆನ್ನಾಗಿ ಅರಿತವನು. ಹಾಗಿದ್ದರೂ ಪ್ರತಿಯೊಬ್ಬನೂ ಅಧಿಕೃತವಾಗಿ ಗುರುವಿನಿಂದ ವೇದಾಭ್ಯಾಸ ಮಾಡಬೇಕೆಂದು ಗುರು ಸೇವೆಯಿಂದ ಮತ್ತು ಗುರು ದಕ್ಷಿಣೆಯಿಂದ ಗುರುವನ್ನು ತೃಪ್ತಿಪಡಿಸಬೇಕೆಂದು ತನ್ನ ಉದಾಹರಣೆಯಿಂದಲೂ ಜನತೆಗೆ ಕಲಿಸುವ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡಿರುತ್ತಾನೆ. ಭಗವಾನ್ ಕೃಷ್ಣನು ತನ್ನ ಗುರುವಿಗೆ ಸೇವೆಗಳನ್ನು ಸಲ್ಲಿಸಿದ್ದನು. ಗುರು ಸಾಂದೀಪನಿಯು ಭಗವಾನ್ ಕೃಷ್ಣನ ಸಾಮರ್ಥ್ಯವನ್ನು ಬಲ್ಲವನಾಗಿ ಇತರ ಯಾರಿಂದಲೂ ಸಾಧ್ಯವಾಗದ ಕಾರ್ಯವನ್ನು ಅವನಿಂದ ಅಪೇಕ್ಷಿಸಿದನು. ತನ್ನ ಪ್ರೀತಿಯ ಮೃತಪುತ್ರನನ್ನು ಬದುಕಿಸಿಕೊಡುವಂತೆ ಸಾಂದೀಪನಿಯು ಕೇಳಿಕೊಂಡನು. ಅವನ ಕೇಳಿಕೆಯನ್ನು ಭಗವಂತನು ಈಡೇರಿಸಿದನು. ಆದುದರಿಂದ ಭಗವಂತನು ತನಗೆ ಯಾವುದೇ ರೀತಿಯಲ್ಲಾದರೂ ಸೇವೆ ಸಲ್ಲಿಸಿದವರಿಗೆ ಉಪಕಾರ ಮಾಡದೆ ಇರುವವನಲ್ಲ. ಭಗವಂತನ ಪ್ರಿಯ ಸೇವೆಯಲ್ಲಿ ನಿರತರಾಗಿರುವ ಭಕ್ತರು ತಮ್ಮ ಭಕ್ತಿ ಸೇವಾ ಪಥದಲ್ಲಿ ಎಂದಿಗೂ ಹತಾಶೆಯನ್ನು ಹೊಂದಲಾರರು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಕೃಷ್ಣ ಬಲರಾಮರು ಮಥುರೆಗೆ ಬಂದಿದ ತಕ್ಷಣ ಅವ್ರ ತಂದೆ ಅವ್ರನ್ನ, ಇಷ್ಟವರೆಗೂ ಅವ್ರಿಗೆ ಇರ್ಲಿಲ್ಲ, ಅವ್ರ ವೈಶ್ಯ ನಂದ ಮಹಾರಾಜರ ಮಕ್ಕಳಾಗಿದ್ದಾಗ ಅವ್ರಿಗೆ ಅಲ್ಲಿ ಕಳಿಸಿರ್ಲಿಲ್ಲ ಅವ್ರಿಗೆ ಗುರುಕುಲಕ್ಕೆ. ಈಗ ಅವ್ರು ಕ್ಷತ್ರಿಯರಾಗಿ ಇಲ್ಲಿ ರಾಜಕುಮಾರರಾಗಿರೋದ್ರಿಂದ ಅವ್ರಿಗೆ ಬ್ರಹ್ಮಚರ್ಯ ಗುರುಕುಲದಲ್ಲಿ ಅವ್ರಿಗೆ ಶಿಕ್ಷಣ ಆಗುತ್ತೆ. ಆದ್ರೆ ಅವ್ರ ಗುರುದಕ್ಷಿಣೆ ಅವ್ರು ಕೊಟ್ಟದ್ದು ಅವರು ಯಾರಿಗೂ ಕೂಡ ಆ ರೀತಿ ಕೊಡಕ್ಕಾಗೋದಿಲ್ಲ. ಆ ರೀತಿ ಗುರುದಕ್ಷಿಣೆ ಅವ್ರ ಗುರುಗೆ ತನ್ನ ಸತ್ತ ಮಗನನ್ನು ಯಮಲೋಕದಿಂದ ತಂದದ್ದು ಕರ್ಕೊಂಡು ಬರ್ತಾರೆ. ಈ ಲೀಲೆ ಮುಂದೆ ನೋಡೋಣ ನಾವು. ಇದು ಗುರುದಕ್ಷಿಣೆ. ಕೃಷ್ಣನು ಕೂಡ ಈ ರೀತಿ ಗುರು ಜೊತೆಗೆ ಗುರು ಸೇವಾ ಗುರುದಕ್ಷಿಣ ಈ ರೀತಿ ತೋರಿಸೋದು ಅಂತ ನಾವು ನೋಡ್ಬೋದು. ಪ್ರಭುಜಿ, ಒಂದು ಪ್ರಶ್ನೆ ಇಲ್ಲಿ ಯಮಲೋಕದಿಂದ ಅಂತ ಹೇಳ್ತಾರಲ್ಲ ಪ್ರಭುಜಿ, ಸಂದೀಪನಿ ಮನೆ ಯಮಲೋಕಕ್ಕೆ ಹೋಗಿದ್ರ ಅಂತ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್, ಸಂದೇಹ. ಯಾರ್ಯಾರು ನೆನಪಿದ್ಯಾ ಆ ಲೀಲೆ? ಹರೇ ಕೃಷ್ಣ ಪ್ರಭುಜಿ. ಅದು ಪ್ರಭಾಸ ಅಂತ ಅವನ ಹೆಸರು, ಸಂದೀಪಿನ ಮಗನ ಹೆಸರು. ಅವನು ಸ್ನಾನಕ್ಕೆ ಅಂತ ಏನೋ ಹೋಗ್ತಾನೆ. ಪ್ರಭಾಸ್ ಅವ್ರ ಹೆಸರು ಪ್ರಭಾಸನ? ಪ್ರಭಾಸ್ ಅಂತ. ನಾನು ಓದಿರೋದು ಗೂಗಲ್ ಅಲ್ಲಿ. ಪ್ರಭಾಸ ಕ್ಷೇತ್ರದಲ್ಲಿ ಅವರು. ಅದು ಗೊತ್ತಿಲ್ಲ ಪ್ರಭುಜಿ. ಪ್ರಭಾಸ್ ಅಂತ ನಾನು ಓದಿದ್ದೆ ಮಕ್ಕಳಿಗೆ ಮಾಡೋವಾಗ ಕಿಡ್ಸ್ ಕ್ಲಾಸ್ ಅಲ್ಲಿ. ಅವನು ಅಲ್ಲಿ ಹೋಗ್ತಾನೆ ಸ್ನಾನಕ್ಕೆ ಅಂತ ಹೋದಾಗ ಅವನ ಮೊಸಳೆ ಏನೋ ನುಂಗ್ಬಿಡುತ್ತೆ ಪ್ರಭುಜಿ. ಆಮೇಲೆ ಅದು ಮಾಯಾವಿ ಮೊಸಳೆ ಏನೋ ಆಗಿರುತ್ತೆ. ಸೊ ಅದು ಗೊತ್ತಾಗುತ್ತೆ ಕೃಷ್ಣ ಮತ್ತು ಬಲರಾಮ್ಗೆ. ಅಲ್ಲಿ ಹೋಗಿ ಕೇಳ್ತಾರೆ ಇದನ್ನ, ಇದ್ರ ಹತ್ರ ಹೊಳೆನೋ ಸಮುದ್ರನೋ ಕೇಳ್ತಾರೆ,
ಎಲ್ಲಿ ಪ್ರಭಾಸ ಇಲ್ಲಿ ಬಂದಿದ್ನಲ್ಲ ಸ್ನಾನ ಮಾಡುವಾಗ ನೀನೇ ನುಂಗಿದೀಯಾ ಕೊಡು ಅಂತ ಏನು ಕೇಳ್ತಾರೆ ಪ್ರಭುಜಿ. ಇಲ್ಲ ಅಂತ ಆಮೇಲೆ ಮೊದ್ಲು ಏನು ಹೇಳಲ್ಲ, ಆಮೇಲೆ ಬೆದರಿಕೆ ಹಾಕದ್ಮೇಲೆ ಹೇಳುತ್ತದು ಹಿಂಗೆ ಇದಾಗಿತ್ತು, ಆಮೇಲೆ ಮಾಯಾವಿ ಆಗಿತ್ತು, ಆಮೇಲೆ ಇದು ಆಮೇಲೆ ನೆಕ್ಸ್ಟ್ ಕೇಳ್ತಾರೆ, ಇನ್ಯಾರ ಹತ್ರನೂ ಹೋಗಿ ಕೇಳ್ತಾರೆ, ಅದ್ ಮರ್ತೋಗಿದೆ ಪ್ರಭುಜಿ. ಮತ್ತೆ ಕೃಷ್ಣ ಯಮಲೋಕದಲ್ಲಿ ಬುಕ್ಕಲ್ಲಿ ಇದೆ ಮಾತಾಜಿ, ಯಮಲೋಕಕ್ಕೆ ಹೊರಟೋಗಿ ಕೃಷ್ಣ ಬುಕ್ಕಲ್ಲಿ ಇದೆ. ಕೃಷ್ಣ ಇನ್ಯಾರಾದ್ರೂ ಬುಕ್ಕಲ್ಲಿ ಹೇಳ್ತೀರಾ? ಇದೆ. ಅಟೆಂಪ್ಟ್ ಮಾಡ್ತೀರಾ? ಅದೇ ಅದು ಗೊತ್ತಿಲ್ಲ ಪ್ರಭುಜಿ ಅಷ್ಟು. ಬಟ್ ಯಮಲೋಕಕ್ಕೆ ಹೋಗ್ತಾರೆ ಅವರು ಅಂತ ಗೊತ್ತು. ಹಾ, ಅಲ್ಲಿಂದ ಕರೆಕ್ಟ್. ಅಲ್ಲಿ ಯಮನಿಂದ ತರ್ತಾರೆ ಅಂತ ಗೊತ್ತು. ಎಂಡು ಗೊತ್ತಷ್ಟೇ, ಪೂರ್ಣ ಗೊತ್ತಿಲ್ಲ, ಪ್ರಭುಜಿ ಮರ್ತೋಗಿದೆ ಪ್ರಶ್ನೆ ಪ್ರಭುಜಿ ಯಮಲೋಕಕ್ಕೆ ಯಾಕೆ ಹೋಗುವಂತಾಯ್ತು ಅಂತ ಪ್ರಶ್ನೆ ಹಾ, ಪ್ರಭುಜಿ. ಸೊ ಮೊದಲಿಗೆ ಅವ್ರು ಯಮಲೋಕಕ್ಕೆ ಹೋಗೋದಿಲ್ಲ. ಅವ್ರು ಮೊದಲಿಗೆ ಅವರು ಎಲ್ಲಿ ಇದು ಸಮುದ್ರದ ಹತ್ರ ಎಲ್ಲೋ ಆಗಿರುತ್ತೆ ಅಂತ ನಾವು ಕೇಳೋದು. ಇದು ಸಮುದ್ರ ಹತ್ರನೇ ಪ್ರಭುಜಿ. ಸಮುದ್ರದ ಹತ್ರ. ಬಟ್ So ಅಲ್ಲಿ ಕೇಳೋದು ಯಮಲೋಕ ಅಲ್ಲೊಬ್ಬ ಅಸುರ ಯಾರೋ, ಅದರಿಂದನೇ ಕೃಷ್ಣ ಇವ್ರಿಗೆ ಪಾಂಚಜನ್ಯ ಇದು ಕೂಡ ಸಿಗೋದು ಅನ್ಸುತ್ತಲ್ಲ ಆಗ. ಇದು ಅದೆಲ್ಲ ಏನು ಗೊತ್ತಿಲ್ಲ ಪ್ರಭುಜಿ. ಪಾಂಚಜನ್ಯ ಅಂದ್ರೆ ರಾಕ್ಷಸ ಪ್ರಭುಜಿ. ಪಾಂಚಜನ್ಯ ರಾಕ್ಷಸ. ಸೊ ಅವನೇ ಇವರ ಮಗನನ್ನು ಅವನು ಕಬಳಿಸ್ಬಿಟ್ಟಿರ್ತಾನ. ಸೊ ಇವರು ಆಗ ಅವನು ಹೋಗಿ ಮೋಸ್ಟ್ಲಿ ಸಮುದ್ರ ಪುರುಷ ಹೇಳ್ತಾರೆ ಅನ್ಸುತ್ತೆ, ಸಮುದ್ರ ದೇವತೆ ಹೇಳ್ತಾರೆ ಕೃಷ್ಣನಿಗೆ ಈ ತರ ಒಬ್ಬ ಅಸುರನು ಏನೋ ನೋಡಿ, ಎಕ್ಸಾಕ್ಟ್ ನೋಡಿ ಡೀಟೇಲ್, ಸಮುದ್ರ ದೇವತೆಯನ್ನು ಯಾರು ಹೇಳ್ದಾಗಿದೆ. ಸೊ ಕೃಷ್ಣನ ಬಲರಾಮರು ಓಷನ್ ಬೆಡ್ಗೆ ಹೋಗ್ತಾರೆ, ಸಮುದ್ರದ ಕೆಳಗೆ. ಅಲ್ಲಿ ಹೋದಾಗ ಈ ಅಸುರನ ಕೊಲ್ತಾರೆ ಅವರು. ಕೊಂದ ಮೇಲೆ ಅವನು ಪಂಚಜನ್ಯ ಇದು ರೂಪದಲ್ಲಿನೋ ಇರ್ತಾನೆ ಅನ್ಸುತ್ತೆ. ಸೊ ಆಗ ಮೋಸ್ಟ್ಲಿ ಶಂಖ ಕೂಡ ತಗೊಳ್ಳೋದು ಭಗವಂತನ ಶಂಖನ. ಆಗ ಇಲ್ಲೂ ಕೂಡ ಇಲ್ಲ, ಇವನು ಇನ್ನೆಲ್ಲಿದ್ದಾರೆ ಎಲ್ಲಿರ ಅಂತ. ಅವಾಗ ಕೃಷ್ಣನಿಗೆ ಇನ್ನೆಲ್ಲಿ ಹೋಗ್ತಾರೆ, ಯಮಲೋಕಕ್ಕೆ ಹೋಗಿರ್ತಾರೆ. ಯಮಲೋಕ ಎಲ್ಲರೂ ಹೋಗೋದು ಯಮಲೋಕಕ್ಕೆ. ಸೊ ಹಾಗೆ ಯಮರಾಜನ ಹತ್ರ ಹೋಗ್ತಾರೆ ಅನ್ಸುತ್ತೆ. ನೆಕ್ಸ್ಟ್ ಕರೆಕ್ಟ್ ಇದು. ಇನ್ಯಾರಾದ್ರೂ ತಿಳಿದಾರೆ? ಅದೇ ಯಮನ ಹತ್ರ ಹೋಗಿರ್ತಾರೆ, ಅದಕ್ಕೆ ಯಮನ್ನ ಕೇಳಿದಾಗ ಇದ್ ಮಾಡ್ತಾರೆ ಅಂತ ಅಷ್ಟು ತಿಳ್ಕೊಂಡಿದ್ದೆ ಪ್ರಭುಜಿ. ನೋಡಿ ಕೃಷ್ಣ ಗೂಗಲ್ ಅಲ್ಲಿ ಇದೆ ಪ್ರಭುಜಿ, ವೇರ್ ಟು ಫೈಂಡ್ ಔಟ್. ಕೃಷ್ಣ ಬುಕ್ಕಲ್ಲಿ ಇದೆ ಮಾತಾಡಿ. ಸಮುದ್ರವನ್ನೇ ಕೇಳುದಲ್ವಾ ಅವರು. ಸಮುದ್ರ ಹೇಳ್ತಾರೆ ಅದು ಇಂಥ ಒಂದು ಶಂಖವ ಏನೋ ಹುಳವ ಏನು ನುಂಗಿದೆ ರಾಕ್ಷಸ ಪಾಂಚಜನ್ಯ. ಅದನ್ನ ಅವ್ರು ಕೊಂದು ನೋಡ್ತಾರೆ, ಅಲ್ಲಿ ಇರುದಿಲ್ಲ. ಮತ್ತೆ ಆ ಸಮುದ್ರ ಹೇಳುದು ಯಮನಲ್ಲಿ ಇರ್ಬೋದು ಅಂತ. ಅವಾಗ ಅಲ್ಲಿಗೆ ಹೋಗುದು ಹಾಗೆ ಇರ್ಬೋದು. ಕೃಷ್ಣ ಬುಕ್ಕಲ್ಲಿ ಓದಿದಾಗೆ ಸರಿ ಗೊತ್ತಿಲ್ಲ. ಕೃಷ್ಣ ಬುಕ್ಕು ಯಾವ 309 ಪೇಜ್ ನಂಬರ್. ಅದರಲ್ಲಿ ಯಾವ ಅಧ್ಯಾಯ ಮಾತಾಜಿ? ಅದು ಅಧ್ಯಾಯ 44 ಪ್ರಭುಜಿ. ಕೃಷ್ಣನು ತನ್ನ ಗುರುಸುತನನ್ನು ಹಿಂದಕ್ಕೆ ಕರೆತಂದ. 45. ಓಕೆ, ಸಿಕ್ತ ನೋಡಿ. ಇಲ್ಲಿ ನೋಡಿ. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಪ್ರಭಾಸ ಕ್ಷೇತ್ರದ ತೀರದಲ್ಲಿ ಮುಳುಗಿ ತೀರಿ ಅದು 317 ಪೇಜ್ ನಂಬರ್. ಅದರಲ್ಲಿ ಇದೆ. ಸಮುದ್ರ ದೇವತೆಯನ್ನು ಕೇಳಿದ್ರು ಅಲ್ಲಿ ನೋಡಿ. ಯಾವುದೇ ಸಾಮಾನ್ಯ ವಿದ್ಯಾರ್ಥಿ ನೀಡಲಾಗದ ಅಸಾಮಾನ್ಯವಾಗಿದ್ದನ್ನು ಅವರಿಂದ ಕೇಳುವುದು ಬುದ್ಧಿವಂತ ಎಂದು ಭಾವಿಸಿದರು. ಪ್ರಭಾಸ ಕ್ಷೇತ್ರದ ತೀರದ ಬಳಿ ಸಾಗರದಲ್ಲಿ ಮುಳುಗಿ ಹೋದ ತಮ್ಮ ಮಗನನ್ನು ಹಿಂತಿರುಗಿಸುವಂತೆ ಕೇಳಲು ಅವರು ನಿರ್ಧರಿಸಿದರು. ಕೃಷ್ಣ ಬಲರಾಮರು ತಮ್ಮ ಗುರುಗಳಿಂದ ತಮ್ಮ ಮಗನ ಮರಣದ ಸುದ್ದಿಯನ್ನು ಕೇಳಿದಾಗ ಅವರು ತಕ್ಷಣವೇ ತಮ್ಮ ರಥದಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಹೊರಟರು. ಸೊ ಪ್ರಭಾಸ ಕ್ಷೇತ್ರ ದಡವನ್ನು ತಲುಪಿ ಸಮುದ್ರದ ಆಡಳಿತಗಾರ ದೇವತೆಯನ್ನು ತಮ್ಮ ಗುರುವಿನ ಮಗನನ್ನು ಹಿಂತಿರುಗಿಸುವಂತೆ ಕೇಳಿಕೊಂಡರು. ಸೊ ಸಮುದ್ರ ದೇವತೆಯನ್ನು ಕೇಳ್ತಾರೆ. ಸಾಗರ ದೇವತೆ ತಕ್ಷಣವೇ ಭಗವಂತನ ಮುಂದೆ ಕಾಣಿಸಿಕೊಂಡು ಅವನಿಗೆ ಎಲ್ಲಾ ಗೌರವಯುತ ನಮಗಳನ್ನು ಸಲ್ಲಿಸಿದೆ. ಮತ್ತೆ ಅವರು ಈ ರಾಕ್ಷಸ, ಒಬ್ಬ ಮಹಾರಾಕ್ಷಸ ಪಂಚಜನ್ಯ ಎಂಬ ರಾಕ್ಷಸನು ಅವನನ್ನು ಸೆರೆ ಹಿಡಿದು ಅವರ ಹೊಟ್ಟೆ ಒಳಗೆ ಇರಬೇಕು ಅಂತ ಸಾಗರ ದೇವತೆ ಹೇಳೋದು. ಅದು ಸಂಕದ ಆಕಾರದಲ್ಲಿ ಆಗ ಬರುವುದಲ್ಲ ಪ್ರಭುಜಿ? ಸಂಕದ ಆಕಾರದ. ಹೌದು. ಅವನು ರಾಕ್ಷಸನ ಮೃತದೇಹವನ್ನು ತೆಗೆದುಕೊಂಡು ಪ್ರಭಾಸ ತೀರದಲ್ಲಿರುವ ತನ್ನ ರಥಕ್ಕೆ ಹಿಂದಿರುಗಿದ. ಅವರು ಅಲ್ಲಿ ಸಿಗ್ಲಿಲ್ಲ. ಅಲ್ಲಿಂದ ಅವನು ಸಾವಿನ ಅಧಿಪತಿಯಾದ ಯಮರಾಜ ನಿವಾಸವಾದ ಸಂಯಮಣಿಗೆ ಹೊರಟನು. ಎಸ್. ಸೊ ಈಗ ಯಮರಾಜನಿಗೆ ಆದೇಶ ಕೊಡೋದು. ಸೊ ನನ್ನ ಆಡಳಿತಗಾರನನ್ನು ಪರಿಗಣಿಸಿ ನನ್ನ ಇದು ಆದೇಶವನ್ನು ಪರಿಗಣಿಸಿ ನೀನು ತಕ್ಷಣ ನನ್ನ ಗುರುವಿನ ಮಗುವನ್ನು ಕೊಡ್ಬೇಕು. ಸೊ ಯಮರಾಜನ ಕೊಟ್ಬಿಡ್ತಾರೆ. ಬುಕ್ಕಲ್ಲಿ ಓದಿದ ಪ್ರಭುಜಿ? ಕೃಷ್ಣ ಬುಕ್ ಇದೆ. ಕೃಷ್ಣ ಬುಕ್ಕಲ್ಲಿ ಅಲ್ಲಿಂದ ಓದ್ತಾರ.
ಅದೇ ಅಧ್ಯಾಯ 49, 45th ಚಾಪ್ಟರ್, ಅಧ್ಯಾಯ 45. ಹಾ ಅವರು ಈಗ ಶ್ರೀಕೃಷ್ಣ ಅಲ್ಲಿಗೆ ಓದೋದಲ್ಲ, ಪ್ರಶ್ನೆ ಅದೇ ಅಲ್ಲ ಮಾತಾಜಿ. ಹಾ, ಸೊ ಮೊದಲಿಗೆ ಇಲ್ಲಿ ಸಿಗ್ಲಿಲ್ಲ, ಇಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ, ಮತ್ತೆ ಅಲ್ಲಿ ಕೆಳಗೆ, ಅಲ್ಲಿ ಸಿಗ್ಲಿಲ್ಲ. ಸಮುದ್ರದ ಕೆಳಗೆ ಸಿಗ್ಲಿಲ್ಲ, ಮತ್ತೆ ಅಲ್ಲಿಂದ ಹೊರಟರು. ಕೃಷ್ಣನಿಗೆಲ್ಲ ಗೊತ್ತು ಎಲ್ಲಿ ಹೇಗೆ ಅಂತ, ಆದ್ರೂ ಕೂಡ ಆ ಪಂಚಜನ್ಯ ಅದು ಸಿಗ್ಬೇಕಲ್ಲ, ಸೊ ಹಾಗಾಗಿ ಆ ಶಂಕ ಸಿಗ್ಬೇಕು. ಸೊ ಈ ಕೃಷ್ಣನು ಆ ರೀತಿ ಮಾಡೋದಿಲ್ಲ. ಅಲ್ಲಿ ಸಾಮಾನ್ಯ ಒಂದು ವ್ಯಕ್ತಿ ಇರೋದ ರೀತಿ ಕೃಷ್ಣನು ಕೂಡ ಹುಡುಕ್ತಾ ಹೋಗೋದು. ಸೊ ಆ ರೀತಿ ಭಗವಂತನ ಚಟುವಟಿಕೆ. ಅಲ್ಲಿ ಅದು ಯಮರಾಜ ಅವನನ್ನು ಸೇವಿಸುವುದಾಗಿ ಹೇಳಿದಾಗ ಶ್ರೀಕೃಷ್ಣನು ಅವನಿಂದಾಗಿ ಅವನ ಬಳಿಗೆ ಬಂದಿದ್ದ, ತನ್ನ ಗುರುಪುತ್ರನನ್ನು ಹಿಂದಕ್ಕೆ ಕಳಿಸುವಂತೆ ಹೇಳಿದನು. ಇಲ್ಲಿ ಗೂಗಲ್ ಅಲ್ಲಿ ಹಿಂಗಿದೆ ಪ್ರಭುಜಿ, ಸೇಮ್ ಇದೆ, ಸ್ವಲ್ಪ ಚೇಂಜ್. ಓದ್ಲಾ ಪ್ರಭುಜಿ? ಬೇಡ ಸಾಕು ಬಿಡಿ. ಮತ್ತೆ ಪ್ರಭುಜಿ ಪಾಂಚಜನ್ಯ Okay. ರಾಕ್ಷಸನು ಶಂಕರ ಪಾಂಚಜನ. ಹೌದು. ಶಂಕರ ರೂಪದಲ್ಲಿದ್ದ. ಸೊ ಹಾ. ಅವನು ಸತ್ತ ನಂತರ ಅವನ ದೇಹನ ಅದೇ ದಟ್ ಇಸ್ ಶಂಕ. ಶಂಕ ಸಿಗುತ್ತೆ ಕೃಷ್ಣನಿಗೆ. ಹೌದು. Yes, yes. ಅಂದ್ರೆ ಪ್ರಭುಜಿ ರಾಕ್ಷಸ ಯಮಲೋಕಕ್ಕೆ ಹೋಗಿದ್ದಂತ ಆ ಮಗು ಕೂಡ ಯಮಲೋಕಕ್ಕೆ ಹೋಗ್ಬೇಕಾಯ್ತು ಅಂತ ಅರ್ಥ ಮಾಡ್ಕೋಬೇಕಾ ಪ್ರಭುಜಿ? ಯಮರಾಜ ಕಡೆಗೆ ಇಟ್ಕೊಂಡಿದ್ದ ಅಂತನಾ? ಆ ಅಂದ್ರೆ ಇಲ್ಲಿ ಹೇಗಾದ್ರೂ ಗೊತ್ತಿಲ್ಲ. ಯಮಲೋಕಕ್ಕೆ ಅವನನ್ನ ಯಮರಾಜ ಯಮಲೋಕದಲ್ಲಿ ರಾಕ್ಷಸ ಹೋದ್ನು ಅಂತಾನೋ, ಇಲ್ಲ ಅಂದ್ರೆ ಇವರು ಅಂದ್ರೆ ರಾಕ್ಷಸ ಇವ್ರು ಕೊಂದ್ಬಿಟ್ಟಿರ್ತಾನಲ್ವಾ, ಆಗ್ಲೇ ಹೋಗಿರ್ಬೋದು ಅವ್ರು. ಗೊತ್ತಿಲ್ಲ ಯಾವಾಗ ಅಂತ, ಅವ್ರ ಜೊತೆಗೆ ಹೋಗಿದ್ದಾರಾ ಇಲ್ಲ ಮುಂಚೆನೆ ಹೋಗಿದ್ದಾರಾ ಅಂತ ಗೊತ್ತಿಲ್ಲ. ಅದೇನು ಇಲ್ಲಿ ಆತರ ಹೇಳಿಲ್ಲ. ಅಲ್ಲಿ ಏನು ಹೇಳಿದರೆ, ಈ ನಾದವನ್ನು ಕೇಳಿ ಯಮರಾಜನು ಕಾಣಿಸಿಕೊಂಡು ಶಂಖನಾದವನ್ನು ಕೇಳಿ ಕಾಣಿಸಿಕೊಂಡು ಶ್ರೀಕೃಷ್ಣ ಗೌರವ ಪೂರ್ವಕ ಪ್ರಣಾಮದಿಂದ ಬರಮಾಡಿಕೊಂಡನು. ಕೃಷ್ಣ ಮತ್ತೆ ಬಲರಾಮರು ಯಾರು ಎಂದು ಯಮರಾಜನಿಗೆ ತಿಳಿದಿತ್ತು. ಆದುದರಿಂದ ಅವನು ಪ್ರಭುವಿಗೆ ತನ್ನ ನಮ್ರ ಸೇವೆಯನ್ನು ಅರ್ಪಿಸುವುದಾಗಿ ಹೇಳಿದನು. ಕೃಷ್ಣನು ಸಾಮಾನ್ಯ ಮನುಷ್ಯನಾಗಿ ಭೂಮಿಯ ಮೇಲೆ ಕಾಣಿಸಿಕೊಂಡಿದ್ದ, ಆದರೆ ವಾಸ್ತವವಾಗಿ ಕೃಷ್ಣ ಮತ್ತೆ ಬಲರಾಮರು ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮ, ಅವರು ವಿಷ್ಣುವೇ. ಆದ್ರೆ ಸಾಮಾನ್ಯ ಮನುಷ್ಯ ಬಾಲಕರಂತೆ ನಟಿಸ್ತಾ ಇದ್ರು ಅವರು. ಯಮರಾಜನು ಪ್ರಭುವಿಗೆ ತಾನು ಅವನನ್ನು ಸೇವಿಸುವುದಾಗಿ ಹೇಳಿದಾಗ ಶ್ರೀಕೃಷ್ಣನು ಅವನಿಂದಾಗಿ ಅವನ ಬಳಿಗೆ ಬಂದಿದ್ದ ತನ್ನ ಗುರುಪುತ್ರನನ್ನು ಹಿಂದಕ್ಕೆ ಕಳುಹಿಸುವಂತೆ ಹೇಳಿದನು. ಶ್ರೀಕೃಷ್ಣನು ನನ್ನ ಅಪ್ಪನೇ ಕಡೆಯ ಮಾತೆಂದು ತಿಳಿದು ನೀನು ಕೂಡಲೇ ನನ್ನ ಗುರುವಿನ ಮಗನನ್ನು ಹಿಂದಕ್ಕೆ ಕಳಿಸ್ಬೇಕು ಅಂತ ಹೇಳಿದನು. ಯಮರಾಜ ಹೇಳ್ತಾ ಇದ್ದಾನಲ್ಲ, ಯಮರಾಜನ ಪ್ರಭುಗೆ ತಾನು ಅವನನ್ನು ಸೇವಿಸ ಅಂದ್ರೆ ನನ್ನ ಹತ್ರ ಇದ್ದಾನೆ ಅಂತ ಹೇಳ್ತಾನೆ. ಹೌದು. ಹೇಳಿದಾಗ ಶ್ರೀಕೃಷ್ಣ ಅವನಿಂದಾಗಿ ಅವನ ಬಳಿಗೆ ಬಂದಿದ್ದ ತನ್ನ ಗುರುಪುತ್ರನ ಹಿಂದಕ್ಕೆ ಕಳಿಸುವಂತೆ ಹೇಳಿದನು. ಅದೇ ಸೆಂಟೆನ್ಸ್ ಅಲ್ಲೇ ಎಲ್ಲ ಬರ್ತಲ್ಲಿ. ಶ್ಲೋಕ 3. ತಮಾಹುತ ಭೀಷ್ಮ ಕನ್ಯಯಾ ಯೇ ಶ್ರೇಯಸವರ್ಣೇನ ಬುಭೂಷ ಯೇಷಾಂ ಗಾಂಧರ್ವ ವೃತ್ಯಾಂ ವಿಶತಾಂ ಸ್ವಭಾಗಂ ಜಹ್ರೆ ಪದಂ ಮೂರ್ಧ್ನಿ ದದತ್ ಸುಪರ್ಣಃ. ಭೀಷ್ಮಕ ರಾಜನ ಮಗಳಾದ ರುಕ್ಮಿಣಿಯ ಚೆಲುವಿಕೆಗೂ ಸಂಪತ್ತಿಗೂ ಆಕರ್ಷಿತರಾದ ಅನೇಕ ಮಂದಿ ಶ್ರೇಷ್ಠ ರಾಜಕುಮಾರರು ಆಕೆಯನ್ನು ವರಿಸುವುದಕ್ಕಾಗಿ ಬಂದು ಸೇರಿದ್ದರು. ಆದರೆ ಭಗವಾನ್ ಕೃಷ್ಣನು ಆಶಾಪೂರ್ಣರಾದ ಇತರ ಸ್ಪರ್ಧಿಗಳನ್ನೆಲ್ಲ ಹಿಂದೆ ಹಾಕಿ ಗರುಡನು ಅಮೃತವನ್ನು ಒಯ್ದ ಹಾಗೆ ತನ್ನ ಪಾಲನ್ನು ತಾನು ಒಯ್ಯುವಂತೆ ರುಕ್ಮಿಣಿಯನ್ನು ಕೊಂಡೊಯ್ದನು. ರುಕ್ಮಿಣಿ ಕೃಷ್ಣ ವಿವಾಹ ಮಾಡ್ಕೊಳ್ಳೋದು. ನಂತರ ಕಕುದ್ಮಿನೋ ವಿದ್ದ ನಸೋಧ ಮಿತ್ವಾ ಸ್ವಯಂವರೇ ನಾಗ್ನ ಜಿತಿಂ ಉವಾಹ ತದ್ಭಗ್ನಮಾನಾನ್ ಅಪಿಗೃಢ್ಯತೋ ಜ್ಞಾನ್ ಜಗ್ರೇ ಕ್ಷತ ಶಸ್ತ್ರಭೃತ ಸ್ವಶಸ್ತ್ರೈಹಿ. ಮೂಗುದಾರ ಪೋಣಿಸದೇ ಇದ್ದ 7 ಕೊಬ್ಬಿದ ಗೂಳಿಗಳನ್ನು ಹಿಡಿದು ಅವನ್ನು ಸೋಲಿಸಿ
ಅವನ್ನು ಸೋಲಿಸಿ ವೀರ್ಯಶುಲ್ಕೆಯಾಗಿದ್ದ ನಾಗ್ನಜಿತಿಯನ್ನು ವೀರ್ಯಶುಲ್ಕಿಯಾಗಿದ್ದ ನಾಗ್ನಜಿತಿಯನ್ನು ಭಗವಾನ್ ಕೃಷ್ಣನು ಮದುವೆಯಾದನು. ಭಗವಾನ್ ಕೃಷ್ಣನು ಮದುವೆಯಾದನು. ಮದುವೆಯಾದನು. ಕೃಷ್ಣನು ಜಯಶಾಲಿಯಾದರೂ ಕೃಷ್ಣನು ಜಯಶಾಲಿಯಾದರೂ ಅವನ ಸ್ಪರ್ಧಿಗಳು ರಾಜಕುಮಾರಿಯನ್ನು ವರಿಸಲು ಮುಂದಾದರು. ಅವನ ಸ್ಪರ್ಧಿಗಳು ರಾಜಕುಮಾರಿಯನ್ನು ವರಿಸಲು ಮುಂದಾದರು. ಇದರಿಂದ ಯುದ್ಧ ಉಂಟಾಯಿತು. ಇದರಿಂದ ಯುದ್ಧ ಉಂಟಾಯಿತು. ಶಸ್ತ್ರಸುಸಜ್ಜಿತನಾದ ಭಗವಾನ್ ಕೃಷ್ಣನು ಭಗವಾನ್ ಕೃಷ್ಣನು ಅವರೆಲ್ಲರನ್ನು ಸದೆ ಬಡಿದನು ಅಥವಾ ಗಾಯಗೊಳಿಸಿದನು. ಅಥವಾ ಗಾಯಗೊಳಿಸಿದನು. ಆದರೆ ತಾನು ಸ್ವಲ್ಪವೂ ಗಾಯಗೊಳ್ಳಲಿಲ್ಲ. ಗಾಯಗೊಳ್ಳಲಿಲ್ಲ. ಮದುಮಗ ಪ್ರಿಯಂ ಪ್ರಭುರ್ಗ್ರಾಮ್ಯ ಇವ ಪ್ರಯಾಯ ವಿದಿತ್ಸುರಾರ್ಚ್ಯದ್ಯುತರಂ ಯದರ್ಥೆ ವಜ್ರ್ಯಾದ್ರವತ್ತಂ ಸಗಣೋರುಷಾಂಧ ಕ್ರೀಡಾ ಮೃಗೋ ನೂನಮಯಂ ವಧೂನಾಂ. ಸಾಮಾನ್ಯನಾದ ಒಬ್ಬ ಗಂಡನು ಮಾಡುವಂತೆ ಸಾಮಾನ್ಯವಾದ ಒಬ್ಬ ಗಂಡನು ಮಾಡುವಂತೆ ಭಗವಾನ್ ಕೃಷ್ಣನು ತನ್ನ ಪ್ರಿಯ ಪತ್ನಿ ಸತ್ಯಭಾಮೆಯನ್ನು ಕೃಷ್ಣನು ತನ್ನ ಪ್ರಿಯ ಪತ್ನಿ ಸತ್ಯಭಾಮೆಯನ್ನು ಮೆಚ್ಚಿಸುವುದಕ್ಕಾಗಿ ಮೆಚ್ಚಿಸುವುದಕ್ಕಾಗಿ ಸ್ವರ್ಗಲೋಕದಿಂದ ಪಾರಿಜಾತದ ಮರವನ್ನು ತಂದನು. ಪಾರಿಜಾತದ ಮರವನ್ನು ತಂದನು. ಆದರೆ ಸ್ವರ್ಗಾಧಿಪನಾದ ಇಂದ್ರನು ತನ್ನ ಪತ್ನಿಯರಿಂದ ಕೈಗೊಂಬೆಯಾದ್ದರಿಂದ ಪ್ರೇರಿತನಾಗಿ ತನ್ನ ಸಂಪೂರ್ಣ ಬಲದೊಂದಿಗೆ ಭಗವಾನ್ ಕೃಷ್ಣನೊಡನೆ ಕಾದಾಡಲು ಬಂದನು. ಓದಿ ಇನ್ನೊಬ್ಬರೇ ಭಾವಾರ್ಥ ಓದಿ ಚೆನ್ನಾಗಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ಬೈ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಒಮ್ಮೆ ಶ್ರೀಕೃಷ್ಣನು ದೇವಿ ಮಾತೆಯಾದ ಅದಿತಿಗೆ ಕರ್ಣಕುಂಡಲವನ್ನು ಬಹುಮಾನ ಕೊಡಲು ಸ್ವರ್ಗಲೋಕಕ್ಕೆ ತೆರಳಿದನು. ಅವನೊಂದಿಗೆ ಮಡದಿ ಸತ್ಯಭಾಮೆಯೂ ಹೋಗಿದ್ದಳು. ಅಲ್ಲಿ ಪಾರಿಜಾತವೆಂಬ ಒಂದು ವಿಶೇಷವಾದ ಹೂವಿನ ಮರವಿದ್ದಿತು. ಅದು ಸ್ವರ್ಗಲೋಕಗಳಲ್ಲಿ ಮಾತ್ರ ಬೆಳೆಯುವಂತಹದು. ಸತ್ಯಭಾಮೆಯು ಆ ಮರವನ್ನು ಬಯಸಿದಳು. ಒಬ್ಬ ಸಾಮಾನ್ಯವಾದ ಗಂಡನಂತೆ ಪತ್ನಿಯನ್ನು ತೃಪ್ತಿಪಡಿಸುವುದಕ್ಕಾಗಿ ಕೃಷ್ಣನು ಆ ಮರವನ್ನು ತರುತ್ತಿರಲು ವಜ್ರಾಯುಧನಾದ ಇಂದ್ರನು ಕೋಪೋದ್ರಿಕ್ತನಾದನು. ಇಂದ್ರನ ಹೆಂಡಿರು ಭಗವಾನ್ ಕೃಷ್ಣನ ಮೇಲೆ ಯುದ್ಧ ಮಾಡುವಂತೆ ಪ್ರೇರೇಪಿಸಿದರು. ಇಂದ್ರನು ಪತ್ನಿವಶ ಸ್ವಭಾವದವನು, ತಿಳಿಗೇಡಿಯೂ ಆಗಿದ್ದುದರಿಂದ ಹೆಂಡೀರ ಮಾತನ್ನು ಕೇಳಿ ಕೃಷ್ಣನೊಡನೆ ಯುದ್ಧಕ್ಕೆ ಧೈರ್ಯ ಮಾಡಿದನು. ಈ ಸಂದರ್ಭದಲ್ಲಿ ಇಂದ್ರನೊಬ್ಬ ತಿಳಿಗೇಡಿಯಾಗಿದ್ದನು. ಆದುದರಿಂದಲೇ ಎಲ್ಲವೂ ಭಗವಂತನದೆಂಬುದನ್ನು ಅವನು ಮರೆತು ಬಿಟ್ಟಿದ್ದನು. ಕಂಟಿನ್ಯೂ ಮಾಡ್ಲಾ ಪ್ರಭುಜಿ? ಸ್ವರ್ಗರಾಜ್ಯದಿಂದ ಆ ಮರವನ್ನು ಭಗವಂತನು ಕಿತ್ತುಕೊಂಡು ಹೋದನಾದರೂ ಅವನದೇನೂ ತಪ್ಪಾಗುತ್ತಿದ್ದಿಲ್ಲ. ಆದರೆ ಇಂದ್ರನು ಪತ್ನಿ ವಿಧೇಯನಾಗಿದ್ದು ಶಚೀದೇವಿಯಂತಹ ಸುಂದರ ಹೆಂಡಿರ ಆಳ್ವಿಕೆಗೆ ಒಳಗಾಗಿ ಓರ್ವ ತಿಳಿಗೇಡಿಯಾಗಿದ್ದನು. ತಮ್ಮ ಹೆಂಡಿರ ಪ್ರಭುತ್ವಕ್ಕೆ ಒಳಗಾದವರೆಲ್ಲರೂ ಸಾಮಾನ್ಯವಾಗಿ ತಿಳಿಗೇಡಿಗಳಾಗಿರುವಂತೆ ಇಂದ್ರನೂ ಆಗಿದ್ದನು. ಇಂದ್ರನು ಭಾವಿಸಿದ್ದೇನೆಂದರೆ ಕೃಷ್ಣನು ಪತ್ನಿ ವಿಧೇಯ ಸ್ವಭಾವದವನಾಗಿದ್ದು ಪತ್ನಿಯಾದ ಸತ್ಯಭಾಮೆಯ ಇಚ್ಛೆಗೆ ಅನುಗುಣವಾಗಿಯೇ ತನ್ನ ಸ್ವರ್ಗದ ಸೊತ್ತಾದ ಪಾರಿಜಾತ ವೃಕ್ಷವನ್ನು ಒಯ್ದಿರುತ್ತಾನೆ ಎಂದು. ಆದುದರಿಂದ ಕೃಷ್ಣನನ್ನು ದಂಡಿಸಬಹುದೆಂದು ಇಂದ್ರನು ಭಾವಿಸಿದನು. ಭಗವಂತನು ಎಲ್ಲದಕ್ಕೂ ಒಡೆಯನೆಂಬುದನ್ನು ಅವನು ಪತಿವಶನಾಗಲಾರನೆಂದು ತಿಳಿಯಲು ಮರೆತವನಾಗಿದ್ದನು. ಭಗವಂತನ ಸಂಪೂರ್ಣ ಸ್ವತಂತ್ರನು. ಇಚ್ಛಾ ಮಾತ್ರದಿಂದಲೇ ಅವನು ಸತ್ಯಭಾಮೆಯಂತ ನೂರಾರು ಅಥವಾ ಸಾವಿರಾರು ಹೆಂಡೀರನಿಟ್ಟುಕೊಳ್ಳಬಲ್ಲನು. ಸತ್ಯಭಾಮೆಯು ಬಹಳ ಸುಂದರಿಯಾದ ಮಡದಿ ಎಂಬ ಕಾರಣದಿಂದ ಅವನು ಮೋಹಿತನಾಗಿರ್ಲಿಲ್ಲ. ಅವನು ಆಕೆಯ ಭಕ್ತಿಪೂರ್ಣ ಸೇವೆಯಿಂದ ತೃಪ್ತಿಪಟ್ಟಿದ್ದನು. ತನ್ನ ಭಕ್ತಿಯ ನಿರ್ಮಲ ಭಕ್ತಿಯನ್ನು ವಿನಿಮಯವಿಯಲು ಉದ್ದೇಶಿಸಿದ್ದನು. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ಸೊ ಇಂದ್ರ ಅನ್ಕೊಂಡಿದ್ದು ಕೃಷ್ಣ ಕೈಗೊಂಬೆ, ಕ್ರೀಡಾಮೃಗ. ಸೊ ಇಲ್ಲ, ಕೃಷ್ಣನಲ್ಲ. ಸೊ ಈ ಸನ್ನಿವೇಶದಲ್ಲಿ ಆಕ್ಚುಲಿ ಇಂದ್ರನು ಕ್ರೀಡಾಮೃಗ. ಸೊ ಹಾಗೆ ಅವರನ್ನ ಇಲ್ಲಿ ತಿಳಿಗೇಡಿ ಅಂತ ಪ್ರಭುಪಾದರು, ಫುಲಿಶ್ ಅಂತ ಪ್ರಭುಪಾದರು ತೋರಿಸ್ತಾ ಇದ್ದಾರೆ. ಭಗವಂತನು ಯಾವತ್ತೂ ಆಗಿಲ್ಲ. ಭಗವಂತನು ಸತ್ಯಭಾಮ ರಾಣಿಯರೊಟ್ಟಿಗೆ ಆ ಥರ ಶುದ್ಧ ಭಕ್ತರು ಅವರಿಗೆ
ಭಗವಂತನು ಆ ರೀತಿ ವ್ಯಕ್ತಪಡಿಸೋದು. ಏತಾಮ ಪ್ರಪದ್ಯಂತೆ ತಾಮ್ ಸತೈವ ಭಜಾಮ್ಯ. ಸೊ ಅವರು ಶುದ್ಧ ಭಕ್ತಿ ಮಾಡೋದ್ರಿಂದ ಕೃಷ್ಣನು ಆ ರೀತಿಯಲ್ಲಿ ಅವರಿಗೆ ಈ ರೀತಿ ಸಾಮಾನ್ಯ ಪ್ರಪಂಚ ಆತರ ಅನ್ಕೊಳ್ಬಹುದು. ಕೃಷ್ಣನು ಏನು ಕೈಗೊಂಬೆ, ಕೃಷ್ಣನು ಕ್ರೀಡಾಮೃಗ. ಕೃಷ್ಣನು ಆಗಲ್ಲ. ಕೃಷ್ಣನು ದಿವ್ಯ ವ್ಯಕ್ತಿ, ಮತ್ತೆ ತನ್ನ ಭಕ್ತರು ದಿವ್ಯ ವ್ಯಕ್ತಿಗಳು. ಸೊ ಅವರ ಆ ಭಕ್ತಿಗೆ ಕೃಷ್ಣನು ಅದು ಪ್ರತಿಕ್ರಿಯೆ ಮಾಡೋದು ಅಷ್ಟೇ. ಸುತಂ ಹೃದೇಖಂ ವಪುಷಾಗ್ರಸಂತಂ ದೃಷ್ಟ್ವಾ ಸುನಾಭೋನ್ಮತಿತಂ ದರಿದ್ರ್ಯ ಆಮಂತ್ರಿತಸ್ತನಯಾಯ ಶೇಷಂ ದತ್ವಾ ತದಂತ ಪುರಂ ಅವಿವೇಶ. ದರಿದ್ರ್ಯ ಅಂದರೆ ಧರಿತ್ರಿಯ ಅಂದರೆ ಭೂಮಿಯ ಪುತ್ರನಾದ ನರಕಾಸುರನು ಭೂಮಿಯ ಪುತ್ರನಾದ ನರಕಾಸುರನು ಇಡೀ ಆಕಾಶವನ್ನೇ ಹಿಡಿಯಲು ಯತ್ನಿಸಿದನು. ಇಡೀ ಆಕಾಶವನ್ನೇ ಹಿಡಿಯಲು ಯತ್ನಿಸಿದನು. ಇದರಿಂದಾಗಿ ಅವನು ಭಗವಾನ್ ಶ್ರೀಕೃಷ್ಣನಿಂದ ಇದರಿಂದಾಗಿ ಅವನು ಭಗವಾನ್ ಶ್ರೀಕೃಷ್ಣನಿಂದ ಯುದ್ಧದಲ್ಲಿ ಮಡಿದನು. ಯುದ್ಧದಲ್ಲಿ ಮಡಿದನು. ಆಗ ಅವನ ತಾಯಿ ಭೂದೇವಿಯು ಅವನ ತಾಯಿ ಭೂದೇವಿಯು ಭಗವಂತನನ್ನು ಬೇಡಿಕೊಂಡಳು. ಭಗವಂತನನ್ನು ಬೇಡಿಕೊಂಡಳು. ಇದರ ಪರಿಣಾಮವಾಗಿ ಭಗವಂತನು ನರಕಾಸುರನ ಸಾಮ್ರಾಜ್ಯವನ್ನು ಅವನ ಮಗನಿಗೆ ಕೊಟ್ಟು ರಾಕ್ಷಸನ ಮನೆಯನ್ನು ಪ್ರವೇಶಿಸಿದನು. ನರಕಾಸುರ ಭಗವಾನ್ ವರಾಹ ದೇವ, ವರಾಹ ರೂಪದಲ್ಲಿ ಭಗವಂತನ ಅವತರಿಸಿದ್ದು, ಮತ್ತೆ ಭೂದೇವಿ ಸೊ ಅವರ ಮಗ. ಸೊ ಆದರೂ ಕೂಡ ಅವನ ರಾಕ್ಷಸನಾದ. ಯಾಕೆ ರಾಕ್ಷಸನಾದ ಅಂದ್ರೆ ಹೇಳ್ತಾರೆ, ಬೇರೆ ಪುರಾಣಗಳಲ್ಲಿ ತಿಳಿಸಿರೋದು, ಒಬ್ಬ ಯಾರು ಬಾಣ ಅಂತ ಒಬ್ಬ ಅಸುರ, ಅವನ ರಾಕ್ಷಸ, ಅವನ ಸಂಘದಿಂದ ಹೀಗಾಯ್ತು ಅಂತ ಹೇಳ್ತಾರೆ. ಸೊ ಪ್ರಭುಪಾದರ ಎಚ್ಚರಿಕೆ ಇಲ್ಲಿ, ಒಳ್ಳೆಯ ತಂದೆ ತಾಯಿಗಳಿಗೆ ಜನಿಸಿದವನು ಕೆಟ್ಟ ಸಹವಾಸದಿಂದ ರಾಕ್ಷಸನಾಗಬಹುದೆಂಬುದು ನಿಜವಾದ ಸಂಗತಿ. ಒಳ್ಳೆಯತನವನ್ನು ನಿರ್ಣಯಿಸಲು ಜನ್ಮವು ಯಾವಾಗಲೂ ಆಧಾರವಲ್ಲ. ಯಾವನಾದರೂ ಒಳ್ಳೆಯವನಾಗಬೇಕಾದರೆ ಒಳ್ಳೆಯವರ ಸಹವಾಸ ಸಂಸ್ಕೃತಿಯಲ್ಲಿ ಶಿಕ್ಷಣ ಪಡೆದಿರಬೇಕು. ಅದು ದೊರೆಯುವವರೆಗೂ ಆತನು ಶೀಲವಂತನಾಗನು. ಸೊ ಜನ್ಮ ಒಳ್ಳೇದು, ಅದಿದ್ರೆ ಡೆಫಿನೆಟ್ಲಿ ಒಂದು ಸಹಾಯ ಮಾಡುತ್ತೆ. ಆದರೆ ಸಂಘ ಕೂಡ ಮುಖ್ಯ. ಕೆಟ್ಟ ಸಂಘ ಹೋದ್ರೆ ಭಗವಂತನ ಮಗನೇ ನರಕಾಸುರ, ಆಮೇಲೆ ಭೂದೇವಿಯ ಮಗನೇ. ಸೊ ಹಾಗಿದ್ರು ಕೂಡ ನರಕಾಸುರ ಅಷ್ಟು ದೊಡ್ಡ ಅಸುರನಾಗಬೇಡ. ಯಾಕೆ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ಬಾಣ ಅಂತ ಇನ್ನೊಬ್ಬ ಅಸುರನ ಕೆಟ್ಟ ಸಹವಾಸ. ತತ್ರಾಋತಾಸ್ತ ನರದೇವ ಕನ್ಯಾ ಕುಜೇನ ದೃಷ್ಟ್ವಾ ಹರಿಮಾರ್ತ ಬಂಧು ಉತ್ತಾಯ ಸದ್ಯೋ ಜಗೃಹ ಪ್ರಹರ್ಷ ವ್ರೀಡಾನುರಾಗ ಪ್ರಹಿತಾವಲೋಕೈಹಿ. ಆ ರಾಕ್ಷಸನ ಮನೆಯಲ್ಲಿ ನರಕಾಸುರನಿಂದ ಅಪಹೃತರಾಗಿ ಬಂದ ರಾಜಕುಮಾರಿಯರಿದ್ದರು. ಅವರೆಲ್ಲರೂ ಕಷ್ಟದಲ್ಲಿರುವವರಿಗೆ ಮಿತ್ರನಾದ ಭಗವಂತನನ್ನು ಕಂಡೊಡನೆ ನವಜಾಗೃತಿ ಹೊಂದಿದರು. ಅವರು ಕುತೂಹಲ, ಸಂತೋಷ, ಪ್ರೀತಿ ಮತ್ತು ನಾಚಿಕೆಗಳಿಂದ ಭಗವಂತನನ್ನು ನೋಡಿದರಲ್ಲದೆ ಅವನ ಪತ್ನಿಯರಾಗಲು ನಿವೇದಿಸಿಕೊಂಡರು. ಸೊ ಭಗವಂತನು ಒಂದೇ ಸನ್ನಿವೇಶದಲ್ಲಿ 16,000 ಕನ್ಯೆಯರನ್ನು ಮದುವೆ ಆಗೋದು ಕೃಷ್ಣ. ಸೊ ಇಲ್ಲಿ ಹೇಳೋದು, ಇದು ವೈದಿಕ ಸಂಸ್ಕೃತಿಯಲ್ಲಿ ಹಾಗೆ ಒಂದು ಇದು ಕೂಡ ಒಬ್ಬರು ಹೆಂಗಸು ಮನೆ ಹೊರಗಿದ್ರೆ ಅವ್ರ ಮನೇಲಿ ಮತ್ತೆ ವಾಪಸ್ ಸೇರಿಸ್ಕೊಳ್ತಾ ಇರಲಿಲ್ಲ. ಅಷ್ಟು ಕಟ್ಟುನಿಟ್ಟಾದ ಒಂದು ಸಂಸ್ಕೃತಿ ಇರ್ತಾ ಇತ್ತು. ಸೊ ಹಾಗಾಗಿ ಅವರಿಗೆ ಇವಾಗ ಎಲ್ಲೂ ಇಲ್ಲ, ಆಶ್ರಯ ಇಲ್ಲ. ಸೊ ಹಾಗೆ ಭಗವಂತನು ಅವ್ರಿಗೆ ಆಶ್ರಯ ಕೊಟ್ಟಿದ್ದು ಅವ್ರಿಗೆ ಕೇಳ್ತೀವಿ. ಅವರ ಶುದ್ಧ ಭಕ್ತರು. ಸೊ ಕೃಷ್ಣ ಲೀಲೆ ಈ ರೀತಿ, ಕೃಷ್ಣನು ಅವ್ರನ್ನ ಒಂದು ಸಲನೇ
ಕೃಷ್ಣ ಎಷ್ಟು ಕಡೆ ಹೋಗಿ ಎಷ್ಟು ಸಲ ಮದುವೆ ಆಗ್ತಾನೆ, 16,000 ಇವರ ರಾಣಿಯರನ್ನು. ಸೊ ಒಮ್ಮೆಲೆ ನರಕಾಸುರನ ಎಲ್ಲರನ್ನು ಸೇರಿಸಿಟ್ಟಿದ್ದು ಕೃಷ್ಣ ಒಂದೇ ಸಲ ಆತನ ಭಕ್ತರಿಗೆ ತನ್ನ ರಾಣಿಯರಾಗುವ ಒಂದು ಅವಕಾಶವನ್ನು ಕೃಷ್ಣ ಕೊಟ್ಟ. ಆಸಾಂ ಮುಹೂರ್ತ ಏಕಸ್ಮಿನ್ ನಾನಾಗಾರೇಶು ಯೋಷಿತಾಂ ಸವಿಧಂ ಜಗೃಹೇ ಪಾಣಿ ಅನುರೂಪ ಸ್ವಮಾಯಯ. ಆ ಎಲ್ಲ ರಾಜಕುಮಾರಿಯರನ್ನು ಆ ಎಲ್ಲ ರಾಜಕುಮಾರಿಯರನ್ನು ಬೇರೆ ಬೇರೆ ಕೊಠಡಿಗಳಲ್ಲಿ ಕೂಡಿ ಹಾಕಲಾಗಿತ್ತು. ಬೇರೆ ಬೇರೆ ಕೊಠಡಿಗಳಲ್ಲಿ ಕೊಠಡಿಗಳಲ್ಲಿ ಕೂಡಿ ಹಾಕಲಾಗಿತ್ತು. ಹಾಕಲಾಗಿತ್ತು. ಏನಿದು ಕೂಡಿ ಓಕೆ. ಭಗವಂತನು ಪ್ರತಿಯೋರ್ವ ರಾಜಕನ್ಯೆಗೂ ಸರಿಯಾಗಿ ಒಪ್ಪುವಂತಹ ಶರೀರ ವಿಸ್ತರಣಗಳನ್ನು ಏಕಕಾಲದಲ್ಲಿ ಧರಿಸಿದನು. ತನ್ನ ಅಂತರಂಗ ಶಕ್ತಿಯಿಂದ ವಿಧಿವತ್ತಾಗಿ ಅವರೆಲ್ಲರ ಪಾಣಿಗ್ರಹಣವನ್ನು ಮಾಡಿದನು. ಕೃಷ್ಣನು 16,000 ವಿಸ್ತರಣೆಗಳನ್ನು ತಗೊಂಡು ಇಲ್ಲಿ ಹೇಳ್ತಾ ಇರೋದಿಲ್ಲಿ ರಾಜಕುಮಾರಿಯರನ್ನು ಬೇರೆ ಬೇರೆ ಇದ್ದ ಅರಮನೆಗಳಲ್ಲಿ ಮದುವೆಯಾಗಲು ಭಗವಂತನು ಧರಿಸಿದ ರೂಪಗಳು ಒಂದಿಷ್ಟು ವ್ಯತ್ಯಾಸವುಳ್ಳವೇ ಆಗಿದ್ದು ಅವು ಆಯಾ ರಾಜಕುಮಾರಿಗೆ ಎಣೆಯಾಗುವ ಹಾಗೆ ಇದ್ದವು. ಸೊ ಎಲ್ಲರ ಸೈಜು ಎಲ್ಲರ ಇದು ಡಿಫ್ರೆಂಟ್ ಇರುತ್ತೆ. ಸೊ ಕೃಷ್ಣನು ಆ ರೀತಿ ಅವರಿದ್ದಾಗೆ ಅನುಗುಣವಾಗಿ ಅಂತ ಇಲ್ಲಿ ಹೇಳ್ತಾ ಇರ್ತೀವಿ. ಸೊ ಕೃಷ್ಣ ಅಚಿಂತ್ಯ ಶಕ್ತಿ. ತಾಸ್ ಅಪತ್ಯಾನಿ ಅಜನಯತ್ ಆತ್ಮತುಲ್ಯಾನಿ ಸರ್ವತಃ ಏಕೈಕಸ್ಯಾಂ ದಶ ಪ್ರಕೃತಿರ್ವಿಭೂಷಯ. ಭಗವಂತನು ತನ್ನ ಅಲೌಕಿಕ ಲಕ್ಷಣಗಳ ಮೂಲಕ ತನ್ನನ್ನೇ ವಿಸ್ತರಿಸಿಕೊಳ್ಳುವುದಕ್ಕಾಗಿ ಆ ರಾಜಕುಮಾರಿಯರಲ್ಲಿ ಪ್ರತಿಯೋರ್ವರಲ್ಲಿ 10 ಮಕ್ಕಳನ್ನು ಪಡೆದನು. ಅವರೆಲ್ಲರೂ ಗುಣ ಸ್ವಭಾವಗಳಲ್ಲಿ ಶ್ರೀಕೃಷ್ಣನನ್ನೇ ಹೋಲುವವರಾಗಿದ್ದರು. ಕಾಲಮಾಗದ ಶಾಲ್ವಾದಿ ಅನೇಕೈರುಂದತ ಪುರಾಂ ಅಜೀಗನ ಸ್ವಯಂ ದಿವ್ಯಂ ಸ್ವಪುಂಸಾಂ ತೇಜ ಆದಿಶತ್. ಕಾಲಯವನ ಮಗಧ ರಾಜ ಮತ್ತು ಶಾಲ್ವ ಎಂಬವರು ಮಥುರಾಪುರದ ಮೇಲೆ ದಾಳಿ ಮಾಡಿದರು. ಅವರ ಸೈನಿಕರು ಪುರವನ್ನು ಮುತ್ತಿದಾಗ ಶ್ರೀಕೃಷ್ಣನು ವೈಯಕ್ತಿಕವಾಗಿ ತಾನೇ ಅವರನ್ನು ಸಂಹರಿಸಲು ಮುಂದಾಗಲಿಲ್ಲ. ತನ್ನ ಜನರ ಪರಾಕ್ರಮವನ್ನು ಮೆರೆಸಿದನು. ಸೊ ಕೃಷ್ಣ ಯಾರ ಹತ್ರ ಕೊಲ್ಸಿದ್ದು ಕಾಲಯವನನ್ನ? ಕೃಷ್ಣನು ಸ್ವತಃ ಕೊಲ್ಲಿಲ್ಲ. ಮುಚುಕುಂದ. ಮುಚುಕುಂದ ಕೂಡ ಕೃಷ್ಣನ ಭಕ್ತನೇ. ಸೊ ಇಲ್ಲಿ ಹೇಳ್ತಾ ಇರೋದು ಕೃಷ್ಣನು ಕೆಲವೊಮ್ಮೆ ತನ್ನ ಕೀರ್ತಿಯನ್ನು ತನ್ನ ಭಕ್ತರಿಗೆ ಕೊಡ್ತಾನೆ. ಸೊ ಕೃಷ್ಣನಿಗೆ ಕೊಲ್ಬೋದಾಗಿತ್ತು, ಆದ್ರೆ ಮುಚುಕುಂದ ತನ್ನ ಭಕ್ತನಿಗೆ ಆ ಕೀರ್ತಿಯನ್ನು ಕೊಟ್ಟಿದ್ದು. ಸೊ ಮಗಧ ರಾಜ ಜರಾಸಂಧನ ಯಾರು ಕೊಲ್ತಾರೆ? ಭೀಮಸೇನ. ಸೊ ಭೀಮ ಕೂಡ ಕೃಷ್ಣನ ಭಕ್ತ. ಸೊ ಹಾಗೆ ಕೃಷ್ಣನು ಆ ಕೀರ್ತಿಯನ್ನು ಭೀಮಸೇನ ಕೊಟ್ಟದ್ದು. ಮತ್ತೆ ಶಾಲ್ವಾನ್ ಕೃಷ್ಣನೇ ಕೊಡ್ತಾರೆ ಅಲ್ವಾ? ಶಾಲ್ವನ್ನು ಕೃಷ್ಣನೇ ಕೊಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಕೃಷ್ಣನೇ ಕೊಡ್ತಾರೆ ಶಾಲ್ವ. ಸೊ ಇನ್ನು ಮತ್ತೆ ಮಹಾಭಾರತದಲ್ಲಿ ಶಿಲ ಪ್ರಭುಪಾದರು ಹೇಳ್ತಾ ಇರೋದು ಅರ್ಜುನನು ಕೂಡ ಹಾಗೆ ಮಹಾಭಾರತ ಯುದ್ಧದಲ್ಲಿ. ಸೊ ಕೃಷ್ಣನೇ ಕೊಲ್ಬೋದಾಗಿತ್ತು ಎಲ್ಲರನ್ನು, ಆದ್ರೆ ಕೊನೆಗೆ ಕೃಷ್ಣನು ಆ ಕೀರ್ತಿಯನ್ನು ಅರ್ಜುನನಿಗೆ ಕೊಟ್ಟ. ಎಲ್ಲರೂ ಕೂಡ ಅರ್ಜುನನಿಂದ ಕೊಲ್ಲಲ್ಪಟ್ರು. ಸೊ ಅರ್ಜುನ ಅಷ್ಟು ದೊಡ್ಡ ಪರಾಕ್ರಮಿ. ಸೊ ಕೃಷ್ಣನು ತನ್ನ ಕೀರ್ತಿಯನ್ನು ತನ್ನ ಭಕ್ತರೊಟ್ಟಿಗೆ ಹಂಚಿಕೊಳ್ತಾನೆ ಅಂತ ಇಲ್ಲಿ ಭಾರತದಲ್ಲಿ ತಿಳಿಸ್ತಾ ಇದ್ದಾರೆ. ಶಂಬರಂ ವಿವಿಧಂ ಬಾಣಂ ಮುರಂ ಬಲ್ವಲಮೇವ ಚ ಅನ್ಯಾಂಶ ದಂತವಕ್ರಾದೀನ್ ಅವಧೀತ್ಕಾಂಶ್ಚ ಘಾತಯಸ್. ಶಂಬರ, ದ್ವಿವಿಧ, ಬಾಣ, ಮುರ, ಬಲ್ವಲ ಮುಂತಾದ ರಾಜರನ್ನು, ದಂತವಕ್ರ ಮುಂತಾದ ರಾಕ್ಷಸರನ್ನು ಕೊಲ್ಲುವ ಸಂದರ್ಭದಲ್ಲಿ
ಕೆಲವರನ್ನು ಕೃಷ್ಣ ಸ್ವತಃ ಕೊಂದನು, ಕೆಲವರನ್ನು ಶ್ರೀ ಬಲರಾಮ ಮುಂತಾದ ಇತರರಿಂದ ಕೊಲ್ಲಿಸಿದನು. ಸೊ ಶಂಬರ ಯಾರು ಕೊಂದದು? ಶಂಬರನ ಬ್ರಾಸು. ಯಾರು ಮಾತಾಜಿ? ಕೃಷ್ಣನ ಕೊಂದದ್ದ ಶಂಬರ ಯಾವುದು? ಯಾವ ಸನ್ನಿವೇಶ ಶಂಬರ ಅಂದ್ರೆ? ನನಗೂ ಗೊತ್ತಿಲ್ಲ. ದ್ವಿವಿಧನ ಯಾರು ಕೊಲ್ಲೋದು? ಬಲರಾಮ ಅಂತ ಕಾಣುತ್ತೆ ಪ್ರಭು. ಬಲರಾಮ ಕೊಲ್ಲೋದು ಅನ್ಸುತ್ತೆ, ನನಗೂ ಒಂದು ಅನ್ಸುತ್ತೆ. ಬಲರಾಮ ಕೊಲ್ಲೋದು ಅನ್ಸುತ್ತೆ. ದ್ವಿವಿಧ. ಬಾಣನ ಶ್ರೀಕೃಷ್ಣನೇ ಕೊಲ್ತಾನಲ್ಲ ಪ್ರಭುಜಿ. ಕೊಲ್ಲೋದಿಲ್ಲ, ಅವರ ಕೈಗಳೆಲ್ಲ ಕತ್ತರಿಸ್ತಾನೆ ಕತ್ತರಿಸ್ಬಿಡ್ತಾನೆ. ಬಾಣಾಸುರನ. ಅವರು ಕೂಡ 998 1998 ಉಷಾ ಇದಕ್ಕೆ ಅಂತಃಪುರಕ್ಕೆ ಹೋಗಿರ್ತಾನ. ಮುರಾನು ಕೃಷ್ಣನೇ ಕೊಡ್ತಾರೆ. ಕೊಲ್ಲೋದಿಲ್ಲ ಕೃಷ್ಣ. ಮುರಾರಿ ಕೊಲ್ಲೋದಿಲ್ಲ ಅವನು ಯಾರು ಕೊಂತಾರ ಗೊತ್ತಿಲ್ಲ. ಮುರ ಅಂದ್ರೆ ನರಕಾಸುರನ ಇವರಲ್ಲ. ಮುರ ಅಂದ್ರೆ ಅವರನ್ನು ಇಳ್ಕೊಳ್ಳುದ ಅಂತ. ಏಕಾದಶಿದೊಂದು ಇದಿದೆ ಅಲ್ವಾ ಕತೆ. ಅವನು ದೇವತೆಗಳಿಗೆಲ್ಲ ಹೋರಾಡಿ ಬರ್ತಾನೆ, ಮತ್ತೆ ಸುಸ್ತಾಗಿ ಒಂದ್ ಕಡೆ ಮಲಗ್ತಾನೆ. ಆಗ ಅವನ ದೇಹದಿಂದ ಒಂದು ಶಕ್ತಿ ಬರ್ತದೆ. ಅವಳ್ಯಾರುಗಳು ಏಕಾದಶಿ. ಮುರ ನನಗೆ ಗೊತ್ತಿರೋ ಪ್ರಕಾರ ಕೃಷ್ಣ ಪುಸ್ತಕದಲ್ಲಿ ಇವರು ಯಾರೋ ಕಮಾಂಡರ್, ಸೇನಾಧಿಪತಿ. ಮೋಸ್ಟ್ಲಿ ನರಕಾಸುರನ ಸೇನಾಧಿಪತಿನೇ ಇರ್ಬೇಕನ್ಸುತ್ತೆ ಮುರ. ಪ್ರಭುಜಿ ಮುರಾನನ್ನು ಏಕಾದಶಿ ಕೊಲ್ಲುದಲ್ಲ. ಏಕಾದಶಿ ಅಲ್ಲ, ತುಂಬಾ ಇರುತ್ತೆ ಮಾತಾಜಿ. ಅದು ಇದು ಈ ಸನ್ನಿವೇಶ ಹೇಳ್ತಾರೆ ಇಲ್ಲಿ ಕೃಷ್ಣ ಲೀಲೆಯಲ್ಲಿ. ಇದು ನೋಡಿ, ಕೃಷ್ಣ ಬುಕ್ ಅಲ್ಲಿ ಮುರ ಕೃಷ್ಣ ಅಂತ ಕೊಟ್ಟಿದ್ದಾರೆ ಪ್ರಭು. ಲಾರ್ಡ್ ಕೃಷ್ಣ ಕಿಲ್ದೆ ಮುರ. ಕೃಷ್ಣನೇ ಅಲ್ಲ. ಶಂಬರವನ್ನು ಕಿಲ್ದದು ಇದು ಪ್ರದ್ಯುಮ್ನ ಪ್ರಭುಜಿ. ಪ್ರದ್ಯುಮ್ನ ಶಂಬರನ್ ಕೊಂದಿ ಪ್ರದ್ಯುಮ್ನ. ಶಂಬರ. ಓಕೆ, ಶಂಬರ. ಓಕೆ, ಶಂಬರ ಪ್ರದ್ಯುಮ್ನ ಕೊಂದದ್ದು. ಸೊ ಅವರ ಹೆಂಡತಿ ರತಿ ಮದುವೆ ಆಗ್ತಾರೆ ಆ ಸಮಯದಲ್ಲಿ. ಓಕೆ. ಇಲ್ಲಿ ಮುರ ಕೃಷ್ಣ ಪ್ರಭುಜಿ. ಕೃಷ್ಣ ನರಕಾಸುರದ್ದೇ ಇರ್ಬೇಕು. ನರಕಾಸುರನ ಕಮಾಂಡರ ಗೊತ್ತಿಲ್ಲ ಪ್ರಭುಜಿ. ಮುರ ಯಾರು? ಮೋಕ್ಷ. ಇದು ಪ್ರಭುಜಿ ಸುರಾನ್ ಜನರಲ್ ಟು ಕಿಂಗ್ ನರಕಾಸುರ ಅಂತ ಕೊಡ್ತಾರೆ. ಅದೇ ಭೌಮಾಸುರ ನರಕಾಸುರ ಒಂದೇ. ಮುರ. ಎಸ್. ಮುರ ಎಂಬ ರಾಕ್ಷಸನು. ಎಸ್, ಬ್ರಹ್ಮಾಸುರ. ಮುರ ಎಂಬ ರಾಕ್ಷಸನು ಶಂಖದ ಕಂಪನವನ್ನು ಕೇಳಿ ನಿದ್ರೆಯಿಂದ ಎಚ್ಚರಗೊಂಡು ಏನಾಯ್ತು ಅಂತ ನೋಡಲು ಹೊರಬಂದನು. ಅದೇ ನರಕಾಸುರನ ಪಾಸ್ಟ್ ಟೈಮ್. ಅತತೆ ಭ್ರಾತೃಪುತ್ರಾಣ ಪಕ್ಷಯೋ ಪತಿತಾನ್ ರೂಪಾನ್ ಚಚಾಲಭು ಕುರುಕ್ಷೇತ್ರಂ ಯೇಷಾಂ ಆಪತತಾಂ ಬಲೈ. ಅನಂತರ ಎಲೈ ವಿದುರನೆ, ಭಗವಾನ್ ಶ್ರೀಕೃಷ್ಣನು ಶತ್ರುರಾಜರನ್ನು ಕಾತಾಡತಕ್ಕ ತನ್ನ ಸಹೋದರ ಪುತ್ರರ ಪಕ್ಷದವರನ್ನು ಕುರುಕ್ಷೇತ್ರದ ಯುದ್ಧದಲ್ಲಿ ಹತರಾಗುವಂತೆ ಮಾಡಿದನು. ಆ ರಾಜರುಗಳು ಅದೆಷ್ಟು ಬಲಿಷ್ಠರಾಗಿದ್ದರೆಂದರೆ ಅವರು ಯುದ್ಧ ಭೂಮಿಗೆ ತೆರಳುವಾಗ ಭೂಮಿಯೇ ನಡುಗುವಂತಿತ್ತು. ಸೊ ಕುರುಕ್ಷೇತ್ರದಲ್ಲಿ ಸೇರಿದ ಎಲ್ಲ ರಾಜರು ಮತ್ತೆ ಎಲ್ಲ ಸೈನಿಕರು ಎಲ್ಲ ಅವರು ಯುದ್ಧ ಭೂಮಿಗೆ ತೆರಳುವಾಗ ಭೂಮಿಯೇ ನಡುಗುವಂತಿತ್ತು. ಸೊ ಕೃಷ್ಣ ಅವರೆಲ್ಲರೂ ಕೂಡ ಅಲ್ಲಿ ಅರ್ಜುನನ ಮೂಲಕ, ಇನ್ನ ಇವರೆಲ್ಲ ಮೂಲಕ, ಯಾರ ಮೂಲಕ? ಭೀಷ್ಮ, ದ್ರೋಣ, ಇವರೆಲ್ಲರ ಮೂಲಕ ಎಲ್ಲ ಅಲ್ಲಿ ಅಕ್ಷೋಹಿಣಿ ಸೈನ್ಯಗಳು ನಾಶ ಆಗುತ್ತೆ. ದುರ್ಯೋಧನನು ಕರ್ಣ, ದುಶ್ಯಾಸನ, ಸೋಬಲರ ಕೆಟ್ಟ ಮಂತ್ರಾಲೋಚನೆಯ ಬೋಧನೆಯಿಂದ ತನ್ನ ಭಾಗ್ಯವನ್ನು, ಆಯುಷ್ಯವನ್ನು ಕಳೆದುಕೊಳ್ಳಬೇಕಾಯಿತು. ಬಲಶಾಲಿಯಾಗಿದ್ದರೂ ಅವನು ಯುದ್ಧದಲ್ಲಿ ತೊಡೆ ಮುರಿದು ಅನುಯಾಯಿಗಳೊಂದಿಗೆ ನೆಲದ ಮೇಲೆ ಬಿದ್ದಿದಾಗ ಭಗವಂತನಿಗೆ ಆ ದೃಶ್ಯವು ಸಂತೋಷಕರವಾಗಲಿಲ್ಲ. ಯಾರಾದ್ರೂ ಓದಿ ಭಾವಾರ್ಥ. ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಓದಿ ಮಾತಾಜಿ. ಓದಿ ಮಾತಾಜಿ.
ಭಾವಾರ್ಥ ಶಿಲಪ್ರಭುಪಾದವರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಭಗವಾನ್ ಕೃಷ್ಣನು ಅರ್ಜುನನ ಪಕ್ಷದಲ್ಲಿದ್ದರೂ ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನ ಪತನದಿಂದ ಸಂತುಷ್ಟನಾಗಿರಲಿಲ್ಲ. ಭೀಮ ದುರ್ಯೋಧನರೊಳಗೆ ಯುದ್ಧವಾಗುತ್ತಿದ್ದಾಗ ದುರ್ಯೋಧನನ ತೊಡೆಯನ್ನು ಮುರಿಯಲು ಸೂಚಿಸಿದವನು ಶ್ರೀಕೃಷ್ಣನೇ ಆಗಿದ್ದನು. ಅಪರಾಧಿಯನ್ನು ಶಿಕ್ಷಿಸಲು ಭಗವಂತನು ಮನದೊತ್ತಾಯಗೊಂಡಿದ್ದರೂ ಅಂತಹ ಘೋರ ಶಿಕ್ಷೆಯನ್ನು ಕೊಡುವುದು ಅವನಿಗೆ ಸಂತೋಷಕರವಾಗಿದ್ದಿಲ್ಲ. ಏಕೆಂದರೆ ಜೀವಿಗಳೆಲ್ಲವೂ ಮೂಲತಃ ಅವನ ಅಂಶಗಳೇ ಆಗಿರುತ್ತವೆ. ಅಪರಾಧಿಯ ವಿಷಯದಲ್ಲಿ ಭಗವಂತನು ವಜ್ರಕ್ಕಿಂತ ಕಠೋರನು. ಶ್ರದ್ಧಾವಂತರಲ್ಲಿ ಅವನು ಗುಲಾಬಿ ಹೂವಿಗಿಂತಲೂ ಮೃದು. ಅಪರಾಧಿಯು ಕೆಟ್ಟವರ ಸಹವಾಸದಿಂದಲೂ ಎಲ್ಲಾ ಬಗೆಯ ದುರ್ಬೋಧನೆಯಿಂದಲೂ ದಾರಿ ತಪ್ಪಿರುತ್ತಾನೆ. ಹೀಗಿರುವುದು ಭಗವಂತನ ನೀತಿ ವ್ಯವಸ್ಥೆಗೆ ವಿರುದ್ಧವಾದುದು. ಇದರಿಂದ ಅಂತಹವನು ಶಿಕ್ಷಾರ್ಹನಾಗುತ್ತಾನೆ. ಸುಖದ ಕಡೆಗೆ ಅತ್ಯಂತ ಸುನಿಶ್ಚಿತವಾದ ಮಾರ್ಗವೆಂದರೆ ಭಗವಂತನಿಂದ ವಿಧಿಸಲಾದ ತತ್ವಗಳನ್ನು ಅನುಸರಿಸಿಕೊಂಡು ಜೀವಿಸುವುದು ಮತ್ತು ಅಂತಹ ದಿವ್ಯ ಶಾಸನಗಳಿಗೆ ಅವಿಧೇಯತೆಯನ್ನು ತೋರಿಸದಿರುವುದು. ಈ ವಿಚಾರಗಳೆಲ್ಲವೂ ಮರೆಯುವ ಸ್ವಭಾವದ ಜೀವಿಗಳಿಗಾಗಿ ವೇದ ಪುರಾಣಗಳಲ್ಲಿ ನೆಲೆಗೊಂಡಿವೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಕೃಷ್ಣನಿಗೆ ದುರ್ಯೋಧನ ಸತ್ತಾಗ ಕೂಡ ಕೃಷ್ಣನಿಗೆ ಸಂತೋಷ ಅಂತ ಅಲ್ಲ, ಕೃಷ್ಣನಿಗೆ ಸೊ ಎಷ್ಟಾದ್ರೂ ಎಲ್ಲರೂ ಕೂಡ ಮಮೈವ ಅಂಶ, ಕೃಷ್ಣನ ಅಂಶವೇ, ಕೃಷ್ಣನ ಮಕ್ಕಳೇ ಎಲ್ಲರೂ. ಸೊ ಈ ಕೃಷ್ಣನಿಗೆ ಸಂತೋಷ ಆಗ್ಲಿಲ್ಲ ಅಂತಾನೆ ಹೇಳ್ತೆ. ಸೊ 14 25 ನಿಲ್ಸೋಣ. ಇದೊಂದು ಭಾವಾರ್ಥ ಇರೋದಲ್ಲ, ಇದೆ ಭಾವಾರ್ಥ. ಕುರುಕ್ಷೇತ್ರದ ಯುದ್ಧ ನಂತರ ಭಗವಂತನು ಹೀಗೆ ಹೇಳಿದನು. ಕುರುಕ್ಷೇತ್ರದ ಯುದ್ಧ ನಂತರ ಭಗವಂತನು ಹೀಗೆ ಹೇಳಿದನು. ಇದೀಗ ದ್ರೋಣ, ಭೀಷ್ಮ, ಅರ್ಜುನ, ಭೀಮ ಎಂಬವರ ಸಹಾಯದಿಂದ 18 ಅಕ್ಷೋಹಿಣಿ ಸೈನ್ಯದ ದೊಡ್ಡ ಭೂಭಾರ ಪರಿಹಾರವಾಯಿತು. ಆದರೆ ಇದೇನು? ನನ್ನಿಂದಲೇ ಉಂಟಾದ ಯದುವಂಶದ ಮಹಾಶಕ್ತಿ ಇನ್ನೂ ಉಳಿದಿದೆ. ಇದು ಭೂಮಿಗೆ ಇನ್ನಷ್ಟು ಹೊರಲಾಗದ ಭಾರವಾಗಬಹುದು. ಬಹಳ ಚೆನ್ನಾಗಿದೆ ಭಾವಾರ್ಥ. ಇದನ್ನ ಹೇಗೆ ನಿಧಾನವಾಗಿ ಓದ್ಬೇಕು. ಯಾರು 3-4 ಜನ ಓದ್ಬೋದು ಅನ್ಸುತ್ತೆ. ಒಂದೊಂದ್ ಪ್ಯಾರಾನು ಓದಿ. ಹರೇ ಕೃಷ್ಣ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜನಸಂಖ್ಯೆಯ ಹೆಚ್ಚಳದಿಂದ ಪ್ರಪಂಚಕ್ಕೆ ಭಾರ ಹೆಚ್ಚಾಗುವುದೆಂದು ಅದರಿಂದಲೇ ಯುದ್ಧಗಳು ಇತರ ವಿನಾಶಕಾರ ವ್ಯವಹಾರಗಳು ಉಂಟಾಗುವವು ಎಂಬುದು ತಪ್ಪಾದ ಸಿದ್ಧಾಂತವಾಗಿದೆ. ಭೂಮಿಗೆ ಹೊರಲಾಗದ ಭಾರವೆಂದೂ ಉಂಟಾಗುವುದಿಲ್ಲ. ಭೂಮಿಯ ಮೇಲ್ಗಡೆ ಇರುವ ಅತೀ ಭಾರವಾದ ಪರ್ವತಗಳು, ಸಾಗರಗಳು ಮಾನವರ ಸಂಖ್ಯೆಗಳಿಗಿಂತ ಹೆಚ್ಚು ಜೀವಿಗಳನ್ನು ಹೊಂದಿರುತ್ತದೆ. ಇದರಿಂದ ಅವುಗಳ ಭಾರ ಮಿತಿಮೀರಿರುವುದಿಲ್ಲ. ಭೂಮಿಯ ಮೇಲಿರುವ ಜೀವಿಗಳ ಗಣತಿಯನ್ನು ಮಾಡಿದರೆ ಒಟ್ಟು ಜೀವಿಗಳ ಸಂಖ್ಯೆಯಲ್ಲಿ ಮಾನವ ಜನಸಂಖ್ಯೆ 5% ಆಗಲಾರದು. ಮಾನವರ ಜನನ ಪ್ರಮಾಣ ಹೆಚ್ಚಾಗುತ್ತಿದ್ದರೆ ಅಷ್ಟೇ ಪ್ರಮಾಣದಲ್ಲಿ ಇತರ ಜೀವಿಗಳ ಜನನ ಪ್ರಮಾಣವೂ ಹೆಚ್ಚಾಗುತ್ತಿದೆ. ಕೀಳು ಜೀವಿಗಳಾದ ಪ್ರಾಣಿಗಳು, ಜಲಚರಗಳು, ಪಕ್ಷಿಗಳು ಮುಂತಾದವುಗಳ ಜನನ ಪ್ರಮಾಣ ಮಾನವ ಜೀವಿಗಳ ಪ್ರಮಾಣಕ್ಕಿಂತ ಎಷ್ಟೋ ಹೆಚ್ಚಾಗಿರುತ್ತದೆ. ಭಗವಂತನ ಆದೇಶದಂತೆ ಪ್ರಪಂಚದಲ್ಲಿ ಇರುವ ಎಲ್ಲಾ ಜೀವಿಗಳಿಗೂ ಆಹಾರಕ್ಕೆ ಸಾಕಷ್ಟು ವ್ಯವಸ್ಥೆ ಇದ್ದೇ ಇರುತ್ತದೆ. ಪ್ರಮಾಣಕ್ಕೆ ಮೀರಿ ಜೀವಿಗಳ ಸಂಖ್ಯೆ ಇದ್ದಲ್ಲಿ ಭಗವಂತನು ಅದಕ್ಕಾಗಿ ಹೆಚ್ಚು ಹೆಚ್ಚು ವ್ಯವಸ್ಥೆಯನ್ನು ಮಾಡಬಲ್ಲರು. ನೆಕ್ಸ್ಟ್ ಓದಿ ಮಾತಾಜಿಯರದು. ಇಲ್ಲಿ ಮಾತಾಡಿ. ಸೊ ಇಲ್ಲಿ ಪ್ರಭುಪಾದರು ಸಾಮಾನ್ಯವಾಗಿ ನಾವು ಇದು ನಮ್ಮ ನಾಯಕರಿಂದ, ನಮ್ಮ ಮೀಡಿಯಾದಿಂದ ಇದು ಕೇಳ್ತಾ ಇರ್ತೀವಿ. ನಾವು ಕೂಡ ಇದು ಎಜುಕೇಶನ್ ಸಿಸ್ಟಮ್ ಈ ತರ ಓದಿದ್ದೇವೆ. ಜನರು ಓವರ್ ಪಾಪ್ಯುಲೇಷನ್. ನಮ್ಮ ಇಂಡಿಯಾದ ಏನ್ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಓವರ್ ಪಾಪ್ಯುಲೇಷನ್. ಭಾರತದಲ್ಲಿ ತುಂಬಾ ಅತಿ ಜನಸಂಖ್ಯೆ ತುಂಬಾ ಹೆಚ್ಚಾಗ್ಬಿಟ್ಟಿದೆ. ಜನಸಂಖ್ಯೆ ತುಂಬಾ ಹೆಚ್ಚಾಗ್ಬಿಟ್ಟಿದೆ.
ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಇದು ಇದರಿಂದ ಈ ಜನಸಂಖ್ಯೆಯಿಂದ ಭೂಮಿಗೇನು ಕಷ್ಟ ಇಲ್ಲ ಅಂತ ಹೇಳ್ತಾ ಇರೋದು ಭೂಮಿಗೆ ಹೊರಲಾಗದ ಭಾರವೆಂದು ಉಂಟಾಗುವುದಿಲ್ಲ. ಭೂಮಿಯ ಮೇಲ್ಗಡೆ ಇರುವ ಅತಿ ಭಾರವಾದ ಪರ್ವತಗಳು, ಸಾಗರಗಳು, ಸೊ ಹೇಳ್ತಾ ಇದ್ದಾರೆ ಪರ್ವತಗಳು ಎಷ್ಟು ಭಾರ ಇದೆ, ಎಲ್ಲ ಕಲ್ಲು ಬಂಡೆಗಳು ಎಲ್ಲ ಎಷ್ಟು ಭಾರ ಇದೆ ಅದು. ಅದ್ರ ಮೇಲೆ ನಾವು ಮಾನವರ ಸಂಖ್ಯೆಗಿಂತ ಹೆಚ್ಚು ಜೀವಿಗಳು ಕೂಡ ಇದ್ದಾರೆ. ಈಗ ಎಷ್ಟು ಪರ್ವತಗಳಲ್ಲಿ ನೋಡ್ತೇವೆ, ಮರಗಳಿವೆ, ದೊಡ್ಡ ದೊಡ್ಡ ಮರಗಳಿರ್ತವೆ ಅಲ್ಲೂ ಕೂಡ. ಇವಾಗ ಕಾಡಿನಲ್ಲೂ ಅಷ್ಟು ಎಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳು, ಒಂದು ಮರ ಎಷ್ಟು ಭಾರ ಇರುತ್ತೆ. ನಮ್ದು ಎಷ್ಟು, ನಾವು 60 ಕಿಲೋ 70 ಕಿಲೋ 50 ಕಿಲೋ 80 ಕಿಲೋ 100 ಕಿಲೋ ಇರ್ಬೋದು ನಾವು ಅಷ್ಟೇ ಮನುಷ್ಯರು. ಆದ್ರೆ ಈ ಮರಗಳು ಎಷ್ಟು ಕಿಲೋ ಇರ್ತವೆ, ನೂರಾರು ಸಾವಿರಾರು ಕಿಲೋಗಳು ಇರ್ತವೆ. ಸೊ ಅಷ್ಟು ಭಾರವಾದ ಅದನ್ನ ಇದು ಭೂಮಿ ಹೊತ್ಕೊಂಡಿಲ್ವಾ? ಸೊ ಅದೇ ಹೇಗೆ ಭಾರ ಆಗುತ್ತೆ ಅದು. ಆಮೇಲೆ ಜನಸಂಖ್ಯೆಯಲ್ಲಿ ಪ್ರಭುಪಾದರು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಮನುಷ್ಯರು 5%, 95% ಆಗಿದ್ರೆ ಎಲ್ಲ ಬೇರೆ ಜೀವಿಗಳೇ ಇದ್ದಾರೆ. ಸೊ ಇದೇನು ಮನುಷ್ಯರದು ಪಾಪ್ಯುಲೇಷನ್ ಇಂದ ಅಷ್ಟು ಜಾಸ್ತಿ ಆಗಿ ಹೋಗಿದ್ರೆ ಬೇರೆಯವ್ರಿಗೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತಾ? ಇಲ್ಲ. ಮಾನವರ ಜನನ ಪ್ರಮಾಣ, ಬರ್ತ್ ರೇಟ್, ಸೊ ನಮ್ದು ಜಾಸ್ತಿ ಆಗ್ತಾ ಇದೆ. ಸೊ ನಮ್ದು ಜಾಸ್ತಿ ಆಗೋ ರೀತಿಯಲ್ಲಿ ಬೇರೆ ಪ್ರಾಣಿಗಳು ಕೂಡ ಜಾಸ್ತಿ ಆಗ್ತದೆ. ಆದ್ರೂ ಕೂಡ ಅದು ಕಷ್ಟ ಇಲ್ಲ, ಭಗವಂತನಿಗೇನು ಕಷ್ಟ ಇಲ್ಲ ಅಂತ ಹೇಳ್ತಾರೆ. ಪ್ರಪಂಚಕ್ಕೇನು ಕಷ್ಟ ಇಲ್ಲ, ಭೂಮಿಗೇನು ಕಷ್ಟ ಇಲ್ಲ. ಸೊ ಪ್ರಪಂಚದಲ್ಲಿರುವ ಎಲ್ಲ ಜೀವಿಗಳಿಗೂ ಆಹಾರಕ್ಕೆ ಸಾಕಷ್ಟು ವ್ಯವಸ್ಥೆ ಇದ್ದೇ ಇರುತ್ತದೆ. ಪ್ರಮಾಣಕ್ಕೆ ಮೀರಿ ಜೀವಿಗಳ ಸಂಖ್ಯೆ ಇದ್ದಲ್ಲಿ ಭಗವಂತನು ಅದಕ್ಕಾಗಿ ಹೆಚ್ಚು ವ್ಯವಸ್ಥೆಯನ್ನು ಮಾಡಬಲ್ಲನು. ಸೊ ಇದು ಅಸಾಧ್ಯ ಏನಿಲ್ಲ, ಇದು ಸಾಧ್ಯ ಇದೆ ಭಗವಂತನಿಗೆ. ಏನ್ ಹೇಳೋದು, ಸೆನ್ಸಸ್ ಪ್ರಭುವಾದ ಹೇಳ್ತಾ ಇದೆ ತಗೊಂಡ್ರೆ, ಭೂಮಿಯ ಮೇಲಿರುವ ಜೀವಿಗಳ ಗಣತಿಯನ್ನು ಮಾಡಿದ್ದಾರೆ. ಸೆನ್ಸಸ್ ಮಾಡ್ತೀವಿ, 10 ವರ್ಷಕ್ಕೆ ಮನುಷ್ಯರು ಮಾಡ್ತಾರೆ. ಆ ತರ ಎಲ್ಲ ಜೀವಿಗಳ ಸೆನ್ಸಸ್ ಮಾಡಿದ್ರು ಕೂಡ ಒಟ್ಟು ಜೀವಿಗಳ ಸಂಖ್ಯೆಯಲ್ಲಿ ಮಾನವ ಜನಸಂಖ್ಯೆ 5% ಆಗಲ್ಲ. ನಾವು ಈ ತರ ನಮ್ಮ ಚಿಂತೆ, ನಮ್ಮ ಪ್ರಾಬ್ಲಮ್ ಮನುಷ್ಯರ ಇದರಲ್ಲಿ ಇವತ್ತಿನ ಆಧುನಿಕ ಮನುಷ್ಯನಿಗೆ ಇಲ್ಲ, ಪ್ರಾಬ್ಲಮ್ ಇಲ್ಲ ಇದು. ಸೊ ನೆಕ್ಸ್ಟ್ ಓದಿ ಯಾರಾದ್ರೂ, ನೆಕ್ಸ್ಟ್ ಪ್ಯಾರಾ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ. ಆದುದರಿಂದ ಹೊರೆ ಎನಿಸತಕ್ಕ ಹೆಚ್ಚಳದ ಪ್ರಶ್ನೆಯೇ ಇರುವುದಿಲ್ಲ. ಧರ್ಮಗ್ಲಾನಿಯಿಂದಾಗಿ ಅಥವಾ ಭಗವಂತನ ಇಚ್ಛೆಯ ಅವ್ಯವಸ್ಥಿತ ನಿರ್ವಹಣೆಯಿಂದ ಭೂಭಾರ ಅತಿಯಾಯಿತು. ಭಗವಂತನು ಲೋಕದಲ್ಲಿ ದುಷ್ಟರ ಹೆಚ್ಚಳವನ್ನು ತಗ್ಗಿಸಲು ಅವತರಿಸಿ ಬಂದನಲ್ಲದೆ ಪ್ರಪಂಚದ ಅರ್ಥಶಾಸ್ತ್ರಜ್ಞರು ತಪ್ಪಾಗಿ ಹೇಳಿರುವಂತೆ ಜನಸಂಖ್ಯೆಯ ಹೆಚ್ಚಳವನ್ನು ತಗ್ಗಿಸುವುದಕ್ಕಲ್ಲ. ಭಗವಾನ್ ಕೃಷ್ಣನು ಅವತರಿಸುವ ಕಾಲದಲ್ಲಿ ಅವನ ಇಚ್ಛೆಯನ್ನು ಉಲ್ಲಂಘಿಸತಕ್ಕ ದುಷ್ಟರು ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗಿದ್ದರು. ಭೌತಿಕ ಸೃಷ್ಟಿಯ ಉದ್ದೇಶವಿರುವುದು ಭಗವಂತನ ಇಚ್ಛೆಯನ್ನು ಪೂರೈಸುವುದಕ್ಕಾಗಿ. ಅವನ ಇಚ್ಛೆ ಏನೆಂದರೆ ಭಗವಂತನ ರಾಜ್ಯವನ್ನು ಪ್ರವೇಶಿಸಲು ಅನರ್ಹರಾದ ಬದ್ಧಾತ್ಮರು ತಮ್ಮನ್ನು ಸುಧಾರಿಸಿಕೊಳ್ಳಲು ಇಲ್ಲಿ ಅವಕಾಶವನ್ನು ಕಲ್ಪಿಸುವುದು. ಬದ್ಧಾತ್ಮರಿಗೆ ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಒಂದು ಸದವಕಾಶವನ್ನು ಕೊಡುವುದೇ ಸಮಗ್ರ ವಿಶ್ವದ ವ್ಯವಸ್ಥೆಯ ಉದ್ದೇಶವಿರುತ್ತದೆ. ಭಗವಂತನ ಪ್ರಕೃತಿಯಲ್ಲಿಯೇ ಅವರ ಪೋಷಣೆಗೆ ಸಾಕಾಗುವಷ್ಟು ವ್ಯವಸ್ಥೆ ಇದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಭಗವಂತನ ಉದ್ದೇಶ ಏನು? ಈ ಸೃಷ್ಟಿದು ಉದ್ದೇಶ ನಮಗೆ ಒಂದು ಅವಕಾಶ ಕಲ್ಪಿಸ್ಕೊಡ್ಲಿಕ್ಕೆ. ಮತ್ತೆ ನಾವು ಅನರ್ಹರು ನಾವು ಅದೇ ಅರ್ಹತೆಯನ್ನು ಪಡಿಬೇಕು. ನಾವು ಮಾನವ ಜನ್ಮದಲ್ಲಿ ಅರ್ಹತೆಯನ್ನು ಪಡಿಬಹುದು ನಾವು. ಸೊ ಅವಕಾಶವನ್ನು ಮಾಡ್ಕೊಡ್ಲಿಕ್ಕೆ ಭಗವಂತನು ಈ ಮಾನವ ಜನ್ಮ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಅಸ್ತಿತ್ವ ಇಲ್ಲಿ ಇರೋದಿಲ್ಲ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು ಭಾರ ಅಂದ್ರೆ ಧರ್ಮದ ಗ್ಲಾನಿ, ಅದು ಭಾರ ಅಂತ ಇಲ್ಲಿ ಹೇಳ್ತಾರೆ. ಭಗವಂತನ ಲೋಕದಲ್ಲಿ ದುಷ್ಟರ ಹೆಚ್ಚಳವನ್ನು ತಗ್ಗಿಸಲು ಅವತರಿಸಿ ಬಂದನಲ್ಲದೆ ಪ್ರಪಂಚದ ಅರ್ಥಶಾಸ್ತ್ರಗಳು ತಪ್ಪಾಗಿ ಹೇಳುವಂತೆ ಜನಸಂಖ್ಯೆ ಹೆಚ್ಚಳವನ್ನು ತಗ್ಗಿಸುವುದಕ್ಕಲ್ಲ. ಸೊ ಒಮ್ಮೆ ಅರ್ಥಶಾಸ್ತ್ರದ ಇಕಾನಮಿಸ್ಟ್ ಹೇಳೋದು ಈ ರೀತಿ ಏನೇನೋ ಆಗುತ್ತೆ, ಯುದ್ಧಗಳಾಗ್ಬೋದು, ಇಲ್ಲಾಂದ್ರೆ ಏನಾದ್ರು ನ್ಯಾಚುರಲ್ ಕೆಲಾಮಿಟಿ, ಇಲ್ಲ ಅರ್ಥಕ್ವೇಕ್ ಆಗುತ್ತೆ, ಫ್ಲಡ್ಸ್ ಆಗುತ್ತೆ, ಇನ್ನೊಂದಾಗುತ್ತೆ. ಅದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಅದರಿಂದ ಜನಸಂಖ್ಯೆ ಕಡಿಮೆ ಆಗ್ಲಿ ಅಂತ ಆಗುತ್ತೆ ಅಂತ. ಇಲ್ಲ, ಜನಸಂಖ್ಯೆ ಕಡಿಮೆ ಆಗ್ಲಿ ಅಂತಲ್ಲ, ಅದು ಧರ್ಮದ ಗ್ಲಾನಿ ಹೆಚ್ಚಾದಾಗ ಆ ರೀತಿ ಆಗುತ್ತೆ ಅಂತ ಹೇಳ್ಬೋದು. ಆತರ ನ್ಯಾಚುರಲ್ ಡಿಸಾಸ್ಟರ್ಸ್ ಕೂಡ ಹೇಳೋ ಹಾಗೆ ಯಾಕಾಗುತ್ತೆ ಅಂದ್ರೆ ಹೆಚ್ಚು ನಾವು ಭೂಭಾರ ಈ ತರ ಪಾಪದ ಹೊರೆ ಜಾಸ್ತಿ ಆದಾಗ ಅದನ್ನ ಕಡಿಮೆ ಮಾಡಕ್ಕೆ ಆಗುತ್ತೆ ಅಷ್ಟೇ.
ಇಲ್ಲ ಅಂದ್ರೆ ನಮಗೆ ಇಲ್ಲಿ ಅಗತ್ಯಗಳಿಲ್ಲ ಅಂತ ಯಾವಾಗಲೂ ಆಗೋದಿಲ್ಲ. ಅದು ತಪ್ಪು ಪರಿಕಲ್ಪನೆ ಅಂತ ಶ್ರೀಲ ಪ್ರಭುಪಾದಲ್ಲಿ ನಿರೂಪಿಸ್ತಿದ್ದಾರೆ. ಲಾಸ್ಟ್ ಪ್ಯಾರಾಗ್ರಾಫ್ ಇದು ಬಹಳ ಚೆನ್ನಾಗಿದೆ. ಇನ್ಯಾರಾದ್ರೂ ಬರೋದು? ಹರೇ ಕೃಷ್ಣ ಗುರುಗಳೇ. ಆದುದರಿಂದ ಪ್ರಪಂಚದ ಜನಸಂಖ್ಯೆಯ ಹೆಚ್ಚಳ ಬಹಳವಾಗಿದ್ದರೂ ಜನರು ಸ್ಪಷ್ಟವಾಗಿ ಭಗವತ್ ಪ್ರಜ್ಞೆಯ ಪಥದಲ್ಲಿದ್ದರೆ ಮತ್ತು ದುಷ್ಟರಾಗಿಲ್ಲದಿದ್ದರೆ ಅಂತಹದೊಂದು ಭೂಭಾರವು ಭೂಮಾತೆಗೆ ಸಂತೋಷಕರವೇ ಆಗಿರುತ್ತದೆ. 2 ಬಗೆಯ ಭಾರಗಳಿರುತ್ತವೆ. ಒಂದು ಪಾಶವಿಕವಾದ ಭಾರ, ಇನ್ನೊಂದು ಪ್ರೇಮದ ಭಾರ. ಪಾಶವಿಕ ಭಾರವು ಹೊರಲಿಕ್ಕೆ ಸಾಧ್ಯವಾಗದುದು, ಪ್ರೇಮದ ಭಾರವು ಸಂತೋಷಕರ. ಶೀಲ ವಿಶ್ವನಾಥ ಚಕ್ರವರ್ತಿಯವರು ಪ್ರೇಮದ ಭಾರವನ್ನು ಪ್ರಾಯೋಗಿಕವಾಗಿ ವರ್ಣಿಸುತ್ತಾರೆ. ಅವರು ಹೇಳುವುದೇನೆಂದರೆ, ಯುವತಿಯಾದ ಪತ್ನಿಯ ಮೇಲೆ ಅವಳ ಗಂಡನ ಭಾರ, ತಾಯಿಯ ಮಡಿಲಲ್ಲಿ ಮಗುವಿನ ಭಾರ, ವ್ಯಾಪಾರ ಮಾಡುವವನಲ್ಲಿ ಸಂಪತ್ತಿನ ಭಾರ. ಇವು ಭಾರದ ದೃಷ್ಟಿಯಿಂದ ಹೊರೆ ಎನಿಸುವುದಾದರೂ ಸಂತೋಷಕರವೇ ಆಗಿರುತ್ತದೆ. ಅಂತಹ ಹೊರೆಯ ಪದಾರ್ಥಗಳು ಇಲ್ಲವಾದರೆ ಅಂತಹವರಿಗೆ ಅಗಲಿಕೆಯ ಭಾರದ ಅನುಭವವಾಗುವು. ಈ ಭೂಭಾರವು ವಾಸ್ತವಿಕ ಪ್ರೇಮದ ಭಾರಕ್ಕಿಂತ ಹೆಚ್ಚು ಭಾರವುಳ್ಳದ್ದಾಗುವುದು. ಭಗವಾನ್ ಕೃಷ್ಣನು ಭೂಮಿಗೆ ಯದುಕುಲದ ಭಾರವನ್ನು ಪ್ರಸ್ತಾವಿಸಿದಾಗ ಅವನು ಪಾಶವಿಕ ಭಾರಕ್ಕಿಂತ ಬೇರೆಯಾದುದನ್ನೇ ಕುರಿತಾಗಿ ಹೇಳಿದನು. ಭಗವಾನ್ ಕೃಷ್ಣನಿಂದ ಜನಿಸಿದ ಬಲು ದೊಡ್ಡ ಸಂಖ್ಯೆಯ ಕುಟುಂಬ ಸದಸ್ಯರು ಎಣಿಕೆಯಲ್ಲಿ ಎಷ್ಟೋ ಲಕ್ಷ ಸಂಖ್ಯೆಯಲ್ಲಿದ್ದುದು ನಿಶ್ಚಯವಾಗಿಯೂ ಭೂಮಿಯಲ್ಲಿ ಜನಸಂಖ್ಯೆಯ ಹೆಚ್ಚಳವೇ ಆಗಿದ್ದಿತು. ಆದರೆ ಅವರೆಲ್ಲರೂ ಭಗವಂತನ ಸ್ವಾಂಶ ವಿಸ್ತರಣೆಗಳಿಂದ ಉಂಟಾದ ಅವನ ಸ್ವಂತ ವಿಸ್ತರಣೆಗಳೇ ಆಗಿದ್ದರು. ಆದುದರಿಂದ ಅವರು ಭೂಮಿಗೆ ಸಂತೋಷ ಮೂಲವಾಗಿದ್ದರು. ಭಗವಂತನು ಭೂಭಾರ ವಿಷಯದಲ್ಲಿ ಯದುಕುಲವನ್ನು ಪ್ರಸ್ತಾವಿಸಿದಾಗ ಅನತಿ ಕಾಲದಲ್ಲಿ ಅವರು ಭೂಮಿಯಿಂದ ತೊಲಗಲಿರುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದನು. ಭಗವಾನ್ ಕೃಷ್ಣನ ಕುಟುಂಬದ ಸಕಲ ಸದಸ್ಯರು ವಿವಿಧ ದೇವತೆಗಳ ಅವತಾರಗಳಾಗಿದ್ದರು. ಕೃಷ್ಣನೊಂದಿಗೆ ಅವರು ಈ ಭೂಮಿಯಿಂದ ಅದೃಶ್ಯರಾಗುವವರಾಗಿದ್ದರು. ಯದುವಂಶದ ಸಂಬಂಧದಲ್ಲಿ ಹೊರಲು ಸಾಧ್ಯವಾಗದಂತಹ ಭಾರವನ್ನು ಶ್ರೀಕೃಷ್ಣನು ಪ್ರಸ್ತಾವಿಸಿದಾಗ ಅವನು ಸೂಚಿಸಿದುದು ಅವರ ವಿಯೋಗ ದುಃಖದ ಭಾರವನ್ನು ಎಂಬುದನ್ನು ಶೀಲ ಜೀವ ಗೋಸ್ವಾಮಿಯವರು ದೃಢಪಡಿಸಿರುತ್ತಾರೆ. ಹರೇ ಕೃಷ್ಣ ಗುರುಗಳು. ಧನ್ಯವಾದಗಳು ಗುರುಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು 2 ಭಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಬರ್ಡನ್ ಆಫ್ ಬೀಸ್ಟ್, ಬರ್ಡನ್ ಆಫ್ ಲವ್. ಪಾಶವಿಕ ಭಾರ ಮತ್ತೆ ಪ್ರೀತಿಯ ಭಾರ ಅಂತ ಹೇಳ್ತಾರೆ. ಸೊ ಪ್ರೇಮದ ಭಾರ ಅಂದ್ರೆ ಅವ್ರು ಹೇಳ್ತಾ ಇರೋದು, ಉದಾಹರಣೆ ಒಂದು ಯುವತಿ, ಸೊ ಚಿಕ್ಕ ವಯಸ್ಸಿನಲ್ಲಿ ಡೆಫಿನೆಟ್ಲಿ ಭಾರ, ಪತ್ನಿಯ ಏನೇ ಅವರ ಸೇವೆ ಮಾಡೋದಾಗ್ಬೋದು, ಇನ್ನೊಂದಾಗ್ಬೋದು, ಅದು ಭಾರ, ಕಷ್ಟ. ಆದ್ರೂ ಕೂಡ ಅದು ಆನಂದ ಇದೆ. ಸೊ ಅದೇ ರೀತಿ ತಾಯಿಗೆ ಮಗುವಿನ ಭಾರ, ಮಗುವಿನ ಇದೆಲ್ಲ ಯಾವಾಗಲೂ ಒತ್ಕೊಂಡೇ ಇರ್ಬೇಕು ಮಗುವಿನ ಭಾರ, ಆದ್ರೂ ಕೂಡ ಅದು ಆ ಪ್ರೇಮದ ಭಾರ, ಅದು ಆನಂದವನ್ನು ಕೊಡುತ್ತೆ. ಇಲ್ಲ ಒಬ್ಬ ಯಾರಾದ್ರೂ ಬಿಸ್ನೆಸ್ ಮ್ಯಾನ್, ಅವರಿಗೆ ಸಂಪತ್ತಿನ ಭಾರ. ಸೊ ವ್ಯಾಪಾರಿ, ಅವರಿಗೆ ಹಣ ಸಿಕ್ಕಿದಷ್ಟು ಆನಂದ, ಎಷ್ಟು ಹಣ ಬಂದ್ರು ಅದ್ರಲ್ಲಿ ಇದಿಲ್ಲ, ಬೇಸರ ಇಲ್ಲ, ಅದ್ರಲ್ಲಿ ಇನ್ನ ಬೇಕು ಭಾರ, ಆದ್ರೂ ಕೂಡ ಬೇಕು. ಸೊ ಹೇಳ್ತಾರೆ ಆ ರೀತಿ ಇದೆಲ್ಲ ಪ್ರೇಮದ ಭಾರ ಅಂತ. ಎಕ್ಸಾಂಪಲ್, ಲೌಕಿಕವಾದ ಎಕ್ಸಾಂಪಲ್ಸ್ ಕೊಡ್ತಾ ಇರೋದಿಲ್ಲಿ. ಸೊ ಹಾಗೆ ಹೇಳ್ತಾ ಇರೋದು, ಭೂದೇವಿಗೂ ಕೂಡ ಎಷ್ಟು ಜೀವರಾಶಿಗಳಿದ್ರು ಕೂಡ ಭಾರ ಆಗೋದಿಲ್ಲ. ಸೊ ನಮ್ಮ ತಾಯಿಯವರು ಭೂದೇವಿ. ಸೊ ಹಾಗೆ ಅವರಿಗೆ ನಾವು ಕೃಷ್ಣನಿಗೆ ವಿಧೇಯರಾಗಿದ್ರೆ ಅವ್ರಿಗೆ ಭಾರ ಅನ್ಸೋದಿಲ್ಲ. ಅವ್ರು ನಮ್ಮನ್ನ ರಕ್ಷಿಸ್ತಾರೆ, ನಮ್ಮನ್ನ ಪೋಷಿಸ್ತಾರೆ. ಸೊ ಹಾಗೆ ಇಲ್ಲಿ ಹೇಳೋದು, ಇಲ್ಲಿ ಇದು ಭಾರ ಅಲ್ಲ ಇದು ಅಂತ ಹೇಳ್ತಾ ಇದ್ದಾರೆ. ಸೊ ಭಾರ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ನಾವು ಪಾಪಕ್ರಿಯೆಗಳಲ್ಲಿ ಹೆಚ್ಚಾದಾಗ, ನಾವು ಕೃಷ್ಣನನ್ನು ಮರೆತಾಗ, ಆಗ ಭಾರ ಆಗ್ತೇವೆ. ಆ ಪಾಪದ ಸ್ಟೋಟ್ನಿಂದ ಭೂಭಾರ ಆಗತ್ತೆ. ಆಗ ಭೂದೇವಿ ಹೋಗಿ ಭಗವಂತನಿಗೆ ಪ್ರಾರ್ಥನೆ ಮಾಡೋದು, ಈ ಭಾರವನ್ನು ತಗ್ಗಿಸು. ಇಲ್ಲಾಂದ್ರೆ ಭೂದೇವಿಗೆ, ಅವರಿಗೆ ನಮ್ಮ ತಾಯಿ ಅವರಿಗೆ ಏನು ಭಾರ ಇಲ್ಲ, ಅವರಿಗೆ ಪ್ರೇಮದ ಭಾರ. ಸೊ ಅವ್ರಿಗೇನು ಭಾರ ಇಲ್ಲ. ಇಲ್ಲಿ ಹೇಳ್ತಾ ಇದ್ರೆ ಇನ್ನೊಂದು ರೀತಿಯಲ್ಲಿ ಯದುವಂಶವನ್ನು ತೆಗೆದುಕೊಂಡೋದ್ರಿಂದ ಅವ್ರಿಗೆ ಭಾರ ಅನ್ಸುತ್ತೆ, ವಿರಹದ ಭಾರ ಅಂತ ಹೇಳ್ತಾ ಇದ್ದಾರೆ ಕೊನೆಗೆ. ಯಾರು ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಮೊದಲಿಗೆ, ಮತ್ತೆ ಇಲ್ಲಿ ಜೀವ ಗೋಸ್ವಾಮಿ ವಿಯೋಗದ ದುಃಖದ ಭಾರವನ್ನು ಯದುವಂಶದ ಸಂಬಂಧದಲ್ಲಿ ಹೊರಲು ಸಾಧ್ಯವಾಗದಂತ ಭಾರವನ್ನು ಶ್ರೀಕೃಷ್ಣನು ಪ್ರಸ್ತಾವಿಸಿದಾಗ ಅವನು ಸೂಚಿಸಿದುದು ಅವರ ವಿಯೋಗ ದುಃಖದ ಭಾರವನ್ನು ಎಂಬುದನ್ನು ಶ್ರೀಲ ಜೀವ ಗೋಸ್ವಾಮಿಯವರು ದೃಢಪಡಿಸಿರುತ್ತಾರೆ. ಸೊ ಈ ಭಾರ, ಕೃಷ್ಣನ ಶುದ್ಧ ಭಕ್ತರು ಕೃಷ್ಣನ ಕೂಡ ಎಲ್ಲ ಹೋಗ್ಬಿಡ್ತಾ ಇದ್ದಾರೆ, ಅದು ಭಾರ ಅನ್ಸುತ್ತೆ ಅಂತ ಹೇಳ್ತಾರೆ. ವಿಯೋಗದ ಭಾರ, ವಿಯೋಗ ದುಃಖದ ಭಾರ.
ಹರೇ ಕೃಷ್ಣ. ಯಾರು ಏನಾದ್ರು ಸೇರಿಸ್ತಾರ ಹೇಳ್ತಿರಂದ್ರೆ ಹೇಳ್ಬೋದು. ಬಹಳ ಚೆನ್ನಾಗಿದೆ ಈ ಭಾವಾರ್ಥ ಶ್ರೀಲ ಪ್ರಭುಪಾದ. ಪ್ರಭುಜಿ ಇಲ್ಲಿ ಭೂಮಿಯ ಮೇಲಿರುವ ಐದು ಜನಗಣತಿ ಹೇಳಿದಾರಲ್ಲ ಪ್ರಭುಜಿ, ಅದು 80 ಲಕ್ಷ ತಗೊಂಡ್ರೆ ನಾವು ಟೋಟಲ್ ಇದರಲ್ಲಿ ಅದರದ್ದು 5% ಅರೌಂಡ್ 4.7 ನಮ್ದು 4 ಲಕ್ಷ ಮಾನವರಲ್ವಾ? ಹಾಗೂ ಕೂಡ ಇರ್ಬೋದು. ಕರೆಕ್ಟ್. ಅದು ಅದೇ ಬರುತ್ತೆ 4.7 ಸಮಥಿಂಗ್ ಬರುತ್ತೆ. 84 lakhs ಅಲ್ಲಿ 4 lakhs ಅಂದ್ರೆ ಆಲ್ಮೋಸ್ಟ್ 4.7 ಸಮಥಿಂಗ್ ಬರುತ್ತೆ. ಆ ರೀತಿಯಲ್ಲಿ ಪ್ರಭುಪಾದರು 5% ಅಂತ ಐದರಷ್ಟು ಆಗಲಾರದು ಅಂತ ಇದೆ. ಐದರಷ್ಟು ಅಂದ್ರೆ 4.7 ಸಮಥಿಂಗ್ ಬರುತ್ತೆ. ಹೌದು ಹೌದು, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಹೇಗಿದು 5% ಹೇಗೆ ಇಲ್ಲ 4.7 ಸಮಥಿಂಗ್ ಶೇಕಡ 5 ಅಂದ್ರೆ ಇದು ಅದರಿಂದ 4 lakhs ಔಟ್ ಆಫ್ 84 lakhs ಅದರಿಂದ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೂ ತಗೊಂಡ್ರು ಸಹ ನಾನು ಪ್ರಭುಜಿ ಅಲ್ಲೇ ಅಂದ್ರೆ ಇದ್ರಲ್ಲೇ ತಗೊಂಡಿದ್ದಾರೆ ಅಲ್ವಾ? ಮತ್ತೇನು ಜನಸಂಖ್ಯೆ ಅಂದ್ರೆ ಈಗ ನಮ್ ಜನರಲ್ ಆಗಿ ತಗೊಳ್ಳಿಲ್ಲ, ಮತ್ತೆ ನಮ್ದು ಭಾಗವತಂನಲ್ಲಿ ಏನ್ ಹೇಳಿದೆ ಒಂದು ಶಾಸ್ತ್ರಗಳಲ್ಲಿ ಏನ್ ಅದಕ್ಕೆ ಲಿಂಕ್ ಮಾಡಿದ್ದಾರೆ ನೋಡಿ ಅಲ್ವಾ? ಅದಕ್ಕೆ ಲಿಂಕ್ ಮಾಡಿದ್ದಾರೆ. ಹೌದು ಹೌದು. ಇಲ್ಲಾಂದ್ರೆ ಒಂದ್ ರೀತಿಯಲ್ಲಿ ನೋಡಿದ್ರೆ ನಮ್ಗೆ ಇದು ಬೇರೆ ಬೇರೆ ಚಿಕ್ಕ ಚಿಕ್ಕ ಜೀವಿಗಳು ಜಾಸ್ತಿ ಇರೋ ರೀತಿಯಲ್ಲಿ ಅನ್ಸುತ್ತೆ. ಇರಬೇಕು ಇದೆಲ್ಲ ಅಂದ್ರೆ 5% ತುಂಬಾ ದೊಡ್ಡ ಪ್ರಮಾಣ ಅನಿಸ್ತದೆ. ಸೊ ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ, ಭೂಮಿ ಮೇಲೆ ಇರೋದೇ ಎಷ್ಟೇ ಪ್ರಾಣಿಗಳಿದ್ರು ಎಂತದೇ ಜೀವಿಗಳಿದ್ರು ಎಲ್ಲರೂ ಬಂದಿರೋದು ಈ ಪಂಚಭೂತಗಳಿಂದ. ಅಂದ್ರೆ ಈ ಭೂಮಿನಲ್ಲಿ ಏನಿದೆ ಪಂಚಭೂತಗಳು ಅದರಿಂದನೇ ನಮ್ ದೇಹ ಆಗಿರೋದು. ಮತ್ತೆ ಅಲ್ಲಿಗೆ ಹೋಗುತ್ತೆ. ಮತ್ತೆ ಎಕ್ಸ್ಟ್ರಾ ಎಲ್ಲಿಂದ ಬಂದು ಸೇರಿ ಎಕ್ಸ್ಟ್ರಾ ಆಗೋದಕ್ಕೆ ಸಾಧ್ಯ ಇಲ್ಲಲ್ಲ ಪ್ರಭುಜಿ? ಸೊ ಅದಕ್ಕೆ ಭಾರ ಹೇಗಾಗುತ್ತೆ ಅಂತ ನೀವು ಕರೆಕ್ಟ್ ಆತರ ಅನಾಲಿಸಿಸ್. ಎಲ್ಲಿಂದ ಬಂತು ಭಾರ ಪ್ರಶ್ನೆ? ಇಲ್ಲಿಂದಾನೇ ತಯಾರಿ ಆಗಿದೆ ನಮ್ಮ ದೇಹ. ಹೌದು ಹೌದು, ಎಸ್ ಮಾತಾಡಿ. ಎಷ್ಟು ನಮ್ಮ ದೇಹದಲ್ಲಿ ಎಷ್ಟು 70% ನೀರು ಅಂತಾನೆ ಹೇಳ್ತಾರೆ. ಸೊ ಮತ್ತೆ ಇದೆಲ್ಲ ಬಾಕಿ ಎಲ್ಲ ನೀವು ಹೇಳೋ ತರ ಗಾಳಿ ಇದೆಲ್ಲ ಸೇರಿ ಇನ್ನು 30%. ಸೊ ಎಲ್ಲಾನು ಭೂಮಿಯಿಂದಾನೆ, ಈ ಅಟ್ಮಾಸ್ಫಿಯರ್ ಇಂದಾನೋ ಇಲ್ಲಾಂದ್ರೆ ಇದರಿಂದಾನೇ ಬರೋದು. ಹೌದು, ಆ ರೀತಿ ಕೂಡ ಭಾರ ಹೇಗಾಗುತ್ತೆ. ಹೌದು. ಸೊ ಒಂದರಿಂದ ಇನ್ನೊಂದು ಬದಲಾಗ್ತಾ ಇದೆ ಅಷ್ಟೇ. ಸೊ ಆ ರೀತಿ ಯೋಚನೆ ಮಾಡಿದ್ರು ಕೂಡ ಭಾರ ಇಲ್ಲ. ಅಲ್ಲಿ ಹೇಳ್ತಾರಲ್ಲ ಪ್ರಭುಜಿ, ಪ್ರಮಾಣಕ್ಕೆ ಮೀರಿ ಇದ್ದಲ್ಲಿ ಅಂತ ಹೇಳ್ತಾರೆ ಅವರು. ಪ್ರಮಾಣಕ್ಕೆ ಮೀರಿ ಜೀವಿಗಳ ಸಂಖ್ಯೆ ಇದ್ದಲ್ಲಿ ಆದ್ರೆ ಇರಕ್ ಸಾಧ್ಯ ಇಲ್ಲ, ಇದ್ರೆ ಅಂತ ಆತರ ಅಂದು ತಗೋತಾ ಇದ್ದಾರೆ. ಅದನ್ನ ಹೆಚ್ಚು ವ್ಯವಸ್ಥೆಯನ್ನು ಮಾಡಬಲ್ಲನು. ಅದು ಪರಿಯೇ ಇರೋದು. ಓಕೆ, ಯಾರಿಗೇನು ಇಲ್ಲ ಅಂದ್ರೆ ನಾನು ಇದಕ್ಕೆ ನಿಲ್ಲಿಸ್ತೀನಿ. ಇವತ್ತಿಗೆ ಅಟೆಂಡೆನ್ಸ್ ಎಲ್ಲ ತಗೊಂಡಿದ್ದೀರಾ ಮಾತಾಜಿ? ಹಾಕಿದ್ದೇನೆ ಪ್ರಭುಜಿ, ಲಿಂಕ್ ಹಾಕಿದ್ದೇನೆ. ಮಾತಾಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. ಅಟೆಂಡೆನ್ಸ್ ಹಾಕಿಲ್ಲ ಮಾತಾಜಿ. ಅಟೆಂಡೆನ್ಸ್ ಅಲ್ಲಿ ಹೊಸ ಲಿಂಕ್ ಇದೆಯಲ್ಲ ಮಾತಾಜಿ? ಹೌದೌದು, ಮೊನ್ನೆ ಹೋದ ವಾರದಿಂದ ಹೊಸ ಲಿಂಕ್ ಮಾತಾಜಿ. ಮತ್ತೆ ಪ್ಲೇಸ್ ಎಲ್ ರೆಸಿಡೆನ್ಸ್ ಸಿಟಿ ಹೌದೌದು, ಇಂಥದ್ದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದೆ ಅದರಲ್ಲಿ. ಚಾಂಟಿಂಗ್ ಚಾಂಟಿಂಗ್ ಅದೆಲ್ಲ. ಪ್ರಭುಜಿ ಇಲ್ಲಿ ಇಬ್ಬರಿಗೆ ಎಕ್ಸಾಮ್ ಆಗ್ಬೇಕಲ್ಲ ಪ್ರಭುಜಿ? 2ನೇ ಸ್ಕಂದದ್ದು ಕುಸುಮ ಮಾತಾಜಿ ಪ್ಲಸ್ ಉಷಾ ಭಟ್ ಮಾತಾಜಿ. ಉಷಾ ಭಟ್ ಮಾತಾಜಿ, ಕುಸುಮ ಮಾತಾಜಿ ಹೇಗೂ ರೆಡಿ ಇದ್ದಾರೆ. ಉಷಾ ಭಟ್ ಮಾತಾಜಿ ರೆಡಿಯಾ? ಇಲ್ಲ ಮಾತಾಜಿ, ಇನ್ನಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ತಗೋತೀನಿ ಮಾತಾಜಿ. ನೆಕ್ಸ್ಟ್ ವೀಕ್ ಹಾಗಾದ್ರೆ ನೆಕ್ಸ್ಟ್ ವೀಕ್ ಕುಸುಮ ಮಾತಾಜಿ ನೆಕ್ಸ್ಟ್ ವೀಕ್ ಕೊಡ್ತೇವೆ. ಓಕೆ ಮಾತಾಜಿ, ಓಕೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 14th 15th ಬೇಡ ಮಾತಾಜಿ, ಅದ್ರ ಮುಂಚೆ ಆದ್ರೂ ಪರವಾಗಿಲ್ಲ, ಇಲ್ಲ ಆಮೇಲೆ ಆದ್ರೂ ಪರವಾಗಿಲ್ಲ. ಓಕೆ, ನೋಡೋಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಇನ್ನು ಅಟೆಂಡೆನ್ಸ್ ಹಾಕಿಲ್ಲ ಮಾತಾಜಿ, 1 ನಿಮಿಷ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ನಾನು ಮಾತಾಜಿ ಮಾಡ್ಬಿಡ್ತೀನಿ ಹೋಸ್ಟ್. ಸೊ ಸ್ವಲ್ಪ ಇರ್ತಾರೆ.
पंचाकल्पतरुभ्यश्च कृपा सिन्धुभ्यश्च पतितानां पावनेभ्यो वैष्णवेभ्यो नमो नमः। ग्रंथराज श्रीमद् भागवतम की जय। श्रील प्रभुपाद की जय। ಥ್ಯಾಂಕ್ ಯು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು हरे ಪ್ರಭುಜಿ. कृष्ण माताजी, हरे कृष्ण प्रभु, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. हरे कृष्ण माताजी, हरे कृष्ण। ಆಯ್ತಾ ಮಾತಾಜಿ ಅಟೆಂಡೆನ್ಸ್? ಆಯ್ತಾಯ್ತು, ಒಂದ್ ನಿಮಿಷ ಮಾತಾಡಿ. ಹಾಕಿ ಮಾತಾಜಿ. ಹರೇ ಕೃಷ್ಣ, ಲಿಂಕ್ ಹಾಕಿ. ನಂದು ಅದು ಇದು ನೆಟ್ ಪ್ರಾಬ್ಲಮ್. ಹೋಯ್ತಾ? ಹೌದು ಮಾತಾಜಿ, ಅದು ನೆಟ್ವರ್ಕ್ ಹೋಯ್ತು ಮಾತಾಜಿ. ಚೂರ್ ಲಿಂಕ್ ಹಾಕಿ. ಓಕೆ, ಹಾಕ್ತೇನೆ. ಹಾ, ಥ್ಯಾಂಕ್ ಯು ಮಾತಾಜಿ. ಓಕೆ, ಹರೇ ಕೃಷ್ಣ. ನೀವಿನ್ನು ತೆಗಿಬಹುದು ಮಾತಾಜಿ, ನಾನು ಫಿಲ್ ಅಪ್ ಮಾಡ್ತಾ ಇದ್ದೇನೆ. ಹಾ, ಆಯ್ತಾಯ್ತು. ಅಲ್ಲ ಅವರದ್ದು ಆಯ್ತಾ ಇಲ್ಲವೋ ಚಿತ್ರಮೋಹಿನಿ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಆಯ್ತು ಮಾತಾಜಿ, ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಸಾರಿ ಫಾರ್ ಡಿಲೇಯಿಂಗ್ ಮಾತಾಜಿ. ತೊಂದ್ರೆ ಇಲ್ಲ. ನೋಡಿ, ನಮ್ಮ ಮದುಮಗ ಇದ್ದಾರೆ ಇದ್ರಲ್ಲಿ, ದೀನ ಉದ್ಧಾರನ ದಾಸ. ಮಾತನಾಡುದಿಲ್ಲ ಅವರು. ಯಾರು ಮಾತಾಜಿ? ದೀನ ಉದ್ಧಾರಣ. ನೋಡಿ, ಅವರು ಅನ್ಮ್ಯೂಟ್ ಮಾಡಿದ್ದಾರೆ, ಮಾತನಾಡುದೇ ಇಲ್ಲ. ಹೌದಾ ಪ್ರಭುಜಿನಾ? ಹೌದು. ಯಾವತ್ ಮಾತಾಜಿ ಮದ್ವೆ? ಮದ್ವೆ 8ಕ್ಕೆ ಕಾಣ್ಬೇಕು, ಗೊತ್ತಿಲ್ಲ, ನನ್ಗೇನು ಬರ್ಲಿಲ್ಲ ಇನ್ವಿಟೇಷನ್. ನಂಗೆ ಸುದ್ದಿ ಸಿಕ್ಕಿತ್ತು. ಯಾರ ಮದ್ವೆ ಮಾತಾಜಿ? ದೀನ ಉದ್ಧಾರಣ, ದಿಲೀಪ್ ಪ್ರಭುಜಿ. ಓ, ದಿಲೀಪ್ ಪ್ರಭುಜಿದು February 13th. ನಂಗೆ ಅದೇ ಈ ಹೆಸರು ಗೊತ್ತಿಲ್ಲ. February 13th ಇರ್ಬೇಕು. ಏನು ಇನ್ವಿಟೇಷನ್ ಕೊಟ್ಟಿದ್ದಾರೆ? 8ನೇ ತಾರೀಕು ಮಾತಾಜಿ. 8? ಅಯ್ಯೋ ರಾಮ. ನೋಡಿ, ಅವ್ರು ಮಾತನಾಡುದಿಲ್ಲ. ಅದೇ ನಾನು ಮಾತಾಡ್ತೀನಿ, ನೀವೇ ಟೆನ್ಷನ್ ತಗೊಂಬೇಡಿ. ನೀವು ಮುಗಿಸಿ ಮಾತುಕತೆ, ಆಮೇಲೆ ಲಾಸ್ಟಿಗೆ ಮಾತಾಡ್ತೀನಿ. ನಮ್ಗೆ ಫಸ್ಟ್ ಮಾತಿಲ್ಲ, ಲಾಸ್ಟ್ ಮಾತು. ನೋಡಿ, ನಮ್ಗೆ ಫೆಬ್ರವರಿ 8. 8 ಮರ್ತೇ ಹೋಗುತ್ತೆ ಪ್ರಭುಜಿ, ನಂಗೆ ಒಂದ್ ಸ್ವಲ್ಪ ಮರಿಬಾರ್ದು. ನಾನು ಇದೀನಿ ರಿಮೈಂಡ್ ಮಾಡಕ್ಕೆ, ಡೋಂಟ್ ವರಿ, ಮಾಡಿಸ್ತೀನಿ. ರಿಮೈಂಡ್ ಮಾಡಿ. ಹಾ, ಎಸ್ ಮಾಡ್ತೀನಿ. ರಿಮೈಂಡ್ ಮಾಡಿ. ಎಸ್. ನೆಕ್ಸ್ಟ್ ವೀಕ್ ಸಿಗ್ತಾರೆ ಹಾಗಾದ್ರೆ, ತೊಂದ್ರೆ ಇಲ್ಲ. ನೀವು ಬರ್ತೀರಾ ಮಾತಾಜಿ? ಯಾರ್ಯಾರು ಬೆಂಗಳೂರಿಗೆ ಬರ್ತೀರಾ? ಯಾರು ಮಾತಾಜಿ? ನನ್ಗೆ ಹೆಚ್ಚಿನ ಅಂಶ ಪಾಂಡಿಚೇರಿ ಮಾತಾಜಿ. ನಾನು ಹೌದಾ? ಓಕೆ. 1 ತಿಂಗಳ 2 ತಿಂಗಳ ಏನು ಪಾಂಡಿಚೇರಿ. ಅಲ್ಲೇನಿದ್ದಾರೆ, ನಿಮ್ಮ ತಂಗಿ ಇದಾರಲ್ಲ? ತಂಗಿ ಮಗ ಅಲ್ಲಿ ಜಿಪ್ಮಾರ್ ಅಲ್ಲಿ ಇದ್ದಾನಲ್ಲ ಮಾತಾಜಿ, ಅವನೊಬ್ಬನೇ ಇದ್ದಾನೆ. ಎಕ್ಸಾಮ್ ಇದೆ, ಹಾಗೆ ಹೋಗ್ತಾ ಇದ್ದೇನೆ. ಓಕೆ, ಇಲ್ಲೇ ನೋಡ್ಕೋತಾರೆ ನಿಮ್ಮ ಯಜಮಾನನ್ನ? ಅವರು ನನ್ನೊಟ್ಟಿಗೆ. ಹಾ, ಓಕೆ, ಫೈನ್. ಅದೇ ಕೃಷ್ಣ. ಆಯ್ತಾ, ಎಂಡ್ ಮಾಡ್ಲಾ?